ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನವಾಜ್ ನರಿಂಗಾನ, ಉಪಾಧ್ಯಕ್ಷರಾದ ಜ್ಯೋತಿ ಡಿಸೋಜಾ ಅವಿರೋಧವಾದ ಆಯ್ಕೆಯಾದರು. ನರಿಂಗಾನ ಗ್ರಾಮ ಪಂಚಾಯತ್ 17 ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾದ ನವಾಜ್ ನರಿಂಗಾನ, ಉಪಾಧ್ಯಕ್ಷರಾದ ಜ್ಯೋತಿ ಡಿಸೋಜಾ ಅವಿರೋಧ ಆಯ್ಕೆಯಾದರು. ಸಮಿತಿ ವತಿಯಿಂದ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾದ ಆಯ್ಕೆಯಾದಂಥ ನವಾಜ್ ನರಿಂಗಾನ ಹಾಗೂ ಜ್ಯೋತಿರವರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರಶಾಂತ್ ಕಾಜೇವರವರೇ, ಸಿದ್ದಿಕ್ ಪಾರೆಯವರೇ, ಅದೇ ರೀತಿ ನಮ್ಮ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನವಾಜ್ ನರಿಂಗಾನರವರೇ, ಉಪಾಧ್ಯಕ್ಷರಾದಂಥ ಜ್ಯೋತಿರವರೇ, ಮಾಜಿ ಅಧ್ಯಕ್ಷರಾದಂಥ ಶೈಲಜಾ ಶೆಟ್ಟಿಯವರೇ ಹಾಗೂ ಪಕ್ಷದ ನಾಯಕರಾದಂಥ ಪದ್ಮನಾಭನವರೇ, ನಮ್ಮ ಮಾಜಿ ವಲಯಾಧ್ಯಕ್ಷರಾದಂಥ ಚಂದ್ರಾಸ್ ಮೋರ್ಲರವರೇ ಹಾಗೂ ನಮ್ಮ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಮೋನಾಕನವರೇ ಹಾಗೂ ನಮ್ಮ ನಾಸೀರ್ ಅವರೇ, ಮಾಜಿ ಅಧ್ಯಕ್ಷರ ಮೊಹಮ್ಮದ್ ಬಾರೆಯವರೇ ಹಾಗೂ ಐತಮ್ ಶೆಟ್ಟಿಯವರೇ, ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂಥ KG ಗಟ್ಟಿಯವರೇ, ರಜಾಕ್ ಕುಕಾಜರವರೇ, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಜೋಸೆಫ್ ರವರೇ, DCC ಕಾರ್ಯದರ್ಶಿ ಆದಂಥ ಸಾಹುಲ್ರವರೇ ಹಾಗೂ ನಮ್ಮ ಮಿತ್ರರು ರಾಜ್ಯ ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿ ಆದ ನಾಸೀರ್ ಸಾಮಣಿಗರವರೇ ಹಾಗೂ ನಮ್ಮ ಬ್ಲಾಕ್ ಉಪಾಧ್ಯಕ್ಷರಾದಂಥ ಮೈನಾರಿಟಿ ಅಧ್ಯಕ್ಷರು ಹಾಗೂ ಬ್ಲಾಕ್ ಉಪಾಧ್ಯಕ್ಷರಾದಂಥ ನಾಸೀರ್ ನಡುಪದ್ರವರೇ, ಇವತ್ತು ನಾವು ಐತಿಹಾಸಿಕ ಒಂದು ಕ್ಷಣದಲ್ಲಿದ್ದೀವಿ. ಕಾರಣ ನಮ್ಮ ಪಕ್ಷದ ನಾಯಕರು ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ವೈಭವ್ ಶೆಟ್ಟಿಯವರೇ, ಇವತ್ತು ನಾವು ಒಂದು ಐತಿಹಾಸಿಕ ಕ್ಷಣದಲ್ಲಿದ್ದೀವಿ. ಕಾರಣ ಸುಮಾರು 8 ವರ್ಷಗಳ ಮುಂಚೆ ಇದೇ ಪರಿಸರದಲ್ಲಿ ನಮಗೆ ನರಿಂಗಾನ ಗ್ರಾಮದಲ್ಲಿ ತಲಾಂತರದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಕಾರ್ಯಕರ್ತರು ಮತದಾರರು ಕೂಡ ಬೆಂಬಲ ಕೊಡ್ತಾ ಬರ್ತಾ ಇದ್ದ ಒಂದು ಸಮಯದಲ್ಲಿ ನಾವು ಸುಮಾರು 8 ವರ್ಷಗಳ ಮುಂಚೆ ನಮ್ಮ ಕಾಂಗ್ರೆಸ್ ಪಕ್ಷ ಬಹುಮತ ಮೆಜಾರಿಟಿಯಲ್ಲಿ ಇದ್ದರೂ ಕೂಡ ಸುಮಾರು 2 ಸರಿ ಅಧ್ಯಕ್ಷರು ಹಾಗೂ ಪಕ್ಷದ ಹುದ್ದೆಗಳನ್ನು ಅಲಂಕರಿಸಿದರೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿ ಬಿಜೆಪಿ ಮೈತ್ರಿ ಪಕ್ಷಕ್ಕೆ ಆಘಾತ ಉಂಟು ಮಾಡಿದಾಗ ನಾವು ಅಧ್ಯಕ್ಷರೆಲ್ಲರೂ ಬಾರಿ ಆಘಾತ ಆ ಸಮಯದಲ್ಲಿ ನಾವೆಲ್ಲ ಬೇಸರದ ಒಂದು ಸಂಗತಿಯಾಗಿತ್ತು ನಮಗೆ. ಕಾರಣ ನಮ್ಮ ನರಿಂಗಾನ ಗ್ರಾಮದಲ್ಲಿ ಬಿಜೆಪಿ ಮೊತ್ತ ಮೊದಲನೆಯಾಗಿ ಆಡಳಿತ ನಡೆಸಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಬಿಜೆಪಿ ಆಡಳಿತ ನಡೆಸಿದ್ದು ಮಾತ್ರ ಅಲ್ಲ, ಬಿಜೆಪಿ ನಾಯಕರು ಸಾಮಾನ್ಯ ಸಭೆಯಲ್ಲಿ ಕೂಡ ಬಂದು ಹೊರಗಡೆ ಕಾವಲು ನಿಂತುಕೊಳ್ಳುವಂಥ ಒಂದು ಸಂದರ್ಭ ಇತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಸಿದ್ದಿಕ್ ಪಾರೆಯವರು ಮತ್ತು ನವಾಜ್, ನಾನು, ಮುರಳೀಧರ ಶೆಟ್ಟಿ ಮುರಳೀಧರ ಶೆಟ್ಟಿ, ಫಯಾಜ್, ನವಾಜು ನಾವೆಲ್ಲ ಸೇರಿಬಿಟ್ಟು ಒಂದು ದೇರ್ಲಕಟ್ಟೆಯಲ್ಲಿ ಒಂದು ನಿಟ್ಟೆ ಹಾಸ್ಪಿಟಲ್ ಅಪೋಸಿಟಲ್ಲಿ ಒಂದು ಹೋಟೆಲಲ್ಲಿ ಮೀಟಿಂಗ್ ಮಾಡ್ತೀವಿ. ನಾವು ಪಕ್ಷವನ್ನು ಪುನಃ ಸಂಘಟನೆ ಮಾಡಬೇಕು ಅಂತೇಳಿ ಎಲ್ಲ ನೆನೆಸಿದಾಗೆ ರಾತ್ರಿ ಆಗಿ 17 ಸೀಟು ನರಿಂಗಾನದಲ್ಲಿ ಬಂದಿಲ್ಲ. 5 ವರ್ಷದ ಪರಿಶ್ರಮದಿಂದ ನಾವು ಯಾರು ನಮಗೆ ಪಕ್ಷಕ್ಕೆ ವಿರುದ್ಧವಾಗಿ ನಡೆದಿದ್ದಾನೋ ಪಕ್ಷಕ್ಕೆ ಯಾವ ಪಕ್ಷದ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಎಂಟ್ರಿ ಮಾಡೋಕ್ಕೆ ಬಿಟ್ಟಿಲ್ಲ. ಪಕ್ಷಕ್ಕೆ ಬಿಡದೆ ಅವ್ರ ಪಕ್ಷಕ್ಕೆ ನಾವು ಕರೆದಿದ್ದೀವಿ. ಒಂದು ಪಕ್ಷ ನಿನಗಿಲ್ಲ ಅಂದರೆ ಅಧ್ಯಕ್ಷ ಯಾವುದಾದ್ರೂ ಒಂದು ತೀರ್ಮಾನ ಮಾಡು ಅಂತೇಳಿ ನಾವು ಅವನಿಗೆ ಕರಗಂಟು ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಕೂಡ ಬ್ಲಾಕ್ ಅಧ್ಯಕ್ಷರು ಅವನ ಮೀಟಿಂಗ್ ಕರೆದು ನನಗೆ ಪಕ್ಷಕ್ಕೋಸ್ಕರ ನೀವು 6 ತಿಂಗಳಾದರೂ ಬಿಟ್ಟುಕೊಡು ಅಂತೇಳಿ ಒಂದು ಉದ್ದೇಶ ಯಾವುದಕ್ಕೂ ಬಿಟ್ಟುಕೊಟ್ಟಿಲ್ಲ ಅವರು. ಅಂತ ನಾವು ಆ 5 ವರ್ಷದ ಪರಿಶ್ರಮದಿಂದ ನಮ್ಮ ಇವಾಗಿನ ಅಧ್ಯಕ್ಷರಾಗಿರ್ಬೋದು ಸಿದ್ದಿಕ್ ಪಾರೆ ಇದೆಲ್ಲ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಿನಿಂದ ನಾವು 5 ವರ್ಷ ಪರಿಶ್ರಮ ಮಾಡಿ ಎಲ್ಲದರಲ್ಲೂ ನಾವು ಪರಿಶ್ರಮ ಮಾಡಿಬಿಟ್ಟು 5 ವರ್ಷ ನಾವು ಬಹಳ ಉತ್ಸಾಹದಿಂದ ಪರಿಶ್ರಮದಿಂದ ಬಹಳ ಕಷ್ಟದಿಂದ ಮರು ಸಂಘಟನೆ ಮಾಡಬೇಕಂತೆಲ್ಲ ಉದ್ದೇಶದಿಂದ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿದ್ದರಿಂದ ಹಾಗಾಗಿ ನಮಗೆ 5ರಲ್ಲಿ 17 ಸೀಟು ನಮಗೆ ವಿಜಯ ಆಗಲು ಸಾಧ್ಯವಾಯಿತು. ಒಂದು ಈ ಉದಾಹರಣೆ ಅಂದರೆ ಒಂದು ನಾವು ಕೊಡಬಲ್ಲೆ, ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕಿಂತ ಯಾರ ವ್ಯಕ್ತಿ ದೊಡ್ಡವನಲ್ಲ. ಎಷ್ಟೇ ದೊಡ್ಡವನಾದರೂ ಕೂಡ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿಲ್ಲದ್ರೆ ಅವನು ಯಾವುದೂ ಅಲ್ಲ ಅಂತ ಈ ನಮ್ಮ ಕಳೆದ ಚುನಾವಣೆಯಲ್ಲಿ ಎಲ್ಲರಿಗೂ ಗೊತ್ತಾಯಿತು. ಪಕ್ಷವೇ ದೊಡ್ಡದು ಅಂತೇಳಿ. ಪಕ್ಷಕ್ಕೆ ಏನೆಲ್ಲ ಆಘಾತ ಉಂಟು ಮಾಡಿದಾನೋ
ಅವರು ಮೂಲೆ ಗುಂಪಾದ ಸಮಯದಲ್ಲಿ ಈ ಸಮಯದಲ್ಲಿದ್ದಾರೆ ಇವಾಗ. ಇದು ಅಂಥ ಸಮಯದಲ್ಲಿ ನಮಗೆ ಎಲ್ಲರೂ ಕೂಡ ಎಲ್ಲ ಕಾರ್ಯಕರ್ತರು ನಮಗೆ ಬಹಳಷ್ಟು ಉಪಕಾರ ಸಹಕಾರವನ್ನು ಮಾಡಿದ್ದಾರೆ. ಅಂಥ ಸಮಯದಲ್ಲಿ ನಾವು ಈ ದಿವಸವನ್ನು ನಾವು ಕಾಯ್ತಾ ಇದ್ವಿ. ಒಂದು ದಿವಸ ಅದು ನಮಗೆ ಅವರಲ್ಲಿ 5 ವರ್ಷ ಅವರು BJP ಅವರು ಅಧಿಕಾರವನ್ನು ಮಾಡಿದ್ದು ಅಂಥ ಒಂದು ಕಠಿಣ ಸಮಯದಲ್ಲೂ ಕೂಡ ನಾವು ನಮ್ಮ ಶಾಸಕರ ಸಹಕಾರದಿಂದ ಅವರು ಮಾಡಿದ ದೊಡ್ಡ ಮಟ್ಟದ ಸಹಕಾರ ಮಾಡಿದಂಥ ದೊಡ್ಡ ಮೊತ್ತದ ನಮಗೆ 5 ವರ್ಷದಲ್ಲಿ ಅಂದರೆ ಸುಮಾರು 2.5 ವರ್ಷ ಕಾಲ ನಮಗೆ ಬಹಳಷ್ಟು ಅಭಿವೃದ್ಧಿ ನರಿಗಾನ ಗ್ರಾಮಕ್ಕೆ ಕೊಟ್ಟು ನಾವು ಕಾಂಗ್ರೆಸ್ ಪಕ್ಷದ ಮುಖಾಂತರನೇ ಅವರನ್ನು ಅಭಿವೃದ್ಧಿಯನ್ನು ನಾವು ಪಡೆದಿದ್ದೀವಿ. ಪಕ್ಷದ ಪಡೆದು ನಾವೆಲ್ಲ ಕಡೆ ತಲುಪಿಸಿ ಏನೆಲ್ಲ ಮಾಡಬೇಕು ಅಂತೇಳಿ ಕೇವಲ ರಾಜ್ಯಕ್ಕೆ ಅಲ್ಲದೆ ಸಾಮಾಜಿಕ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಅವರ ಎಲ್ಲ ಸಿದ್ದಿಕ್ ಪಾರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲ ರಂಗದಲ್ಲೂ ಕೂಡ ನಾವು ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೀವಿ. 5 ವರ್ಷದಲ್ಲಿ ಮಾಡಿಬಿಟ್ಟು ನಮಗೆ ಇನ್ನೂ ಅದು 2.5 ವರ್ಷದಲ್ಲಿ ನಾವು ಅಧಿಕಾರವನ್ನು 17 ಬಂದು ಅವಿರೋಧವಾಗಿ ಕೊನೆಗೆ ಲಾಸ್ಟಿಗೆ ನಮ್ಮ ಶೈಲಜಾ ಶೆಟ್ಟಿಯವರು ನೇತೃತ್ವದಲ್ಲಿ 2.5 ವರ್ಷ ಕಾಲ ನಾವು ಅಧಿಕಾರವನ್ನು ಮಾಡಿ ನಮ್ಮ ನರಿಗಾನ ಗ್ರಾಮದಲ್ಲಿ ವಿರೋಧ ಪಕ್ಷದವರು ಕೂಡ ಮೆಚ್ಚುವಂಥ ಒಂದು ಅಧಿಕಾರವನ್ನು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಕೊಟ್ಟಿರ್ತಾರೆ. ಅಂತೆಯೇ ಮುಂದಕ್ಕೂ ಕೂಡ ಇದೇ ಥರ ನಮಗೆ ಅಧಿಕಾರವನ್ನು ಮುಂದೆ ಕೂಡ ಒಳ್ಳೆಯ ಅಧಿಕಾರವನ್ನು ಕೊಡಲಿ ಅಂತ ಆಶಿಸುತ್ತಾ ನನ್ನ ಕಾರ್ಯಕ್ರಮಕ್ಕೆ ನಾನು ಮುಂದುವರಿಸ್ತಾ ಇದ್ದೀನಿ. ನಮ್ಮ ಈ ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ನಾಯಕರು ಹಾಗೂ ಮುಡಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಪ್ರಶಾಂತ್ ಕಾಜೆ ಅವರಿಗೆ ನಮ್ಮ ಪಕ್ಷದ ಪರವಾಗಿಯೂ ಇಲ್ಲಿ ಸೇರಿದ ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ಉಸ್ತುವಾರಿ ನಮ್ಮ ನಾಯಕರಾದಂಥ ಸಿದ್ದಿಕ್ ಪಾರ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಪಂಚಾಯತ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನವಾಜ್ ನರಿಗಾನ್ರವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಜ್ಯೋತಿ ಡಿಸೋಜರವನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಶ್ರೀಮತಿ ಶೈಲಜಾ ಶೆಟ್ಟಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ನಾಯಕರಾದಂಥ ಪದ್ಮನಾಭ ನರಿಗಾನ್ರವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಕ್ಷದ ನಮ್ಮ ನಾಯಕರಾದಂಥ KG ಗಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮೊಹಮ್ಮದ್ ಪಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಐತಬ್ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾಜಿ ವಲಯ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರರಾಜ್ ಶೆಟ್ಟಿ ಮೋರ್ಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿರಿಯರು ನಮ್ಮ ಹಿರಿಯರಾದಂಥ ಇಬ್ರಾಹಿಂ ಮೋರ್ಲಾರವನ್ನು ಕೂಡ ಬಹಳಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಅಂದರೆ ಎಲ್ಲೂ ಓಡೋಡಿ ಬರುವಂಥವರು, ಅವರನ್ನು ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆತ್ಮೀಯರು ನಾಸಿರ್ ಸಾಮಣಿಗೆಯವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆತ್ಮೀಯರಾದ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಮೋನಾಕರವನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ನಾಸಿರ್ ನಡುಪದು ನಮ್ಮ ಹಿರಿಯರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ವೈಭವ್ ಶೆಟ್ಟಿ ವೈಭವ್ ಶೆಟ್ಟಿ ತಲಪಾಡಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಾಹುಲ್ ಜಕರಿ ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬ್ಲಾಕ್ ಉಪಾಧ್ಯಕ್ಷರಾದ ಜೋಸೆಫ್ ಕುಟಿನಾರವನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ರಜಾಕ್ ಕುಕ್ಕಾಜಿ ಅವರು ನಮ್ಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ರಜಾಕ್ ಕುಕ್ಕಾಜಿ ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ. ಇಂದು ಸಭೆಯನ್ನು ಮುಂದುವರಿಸಲು ನಮ್ಮ ಅಧ್ಯಕ್ಷರನ್ನು ಕೋರುತ್ತಾ ಸಿದ್ದಿಕ್ ಬಾರನ್ನು ಪ್ರಸ್ತಾವಿಕವಾಗಿ ಮಾತನಾಡಲು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ನಮ್ಮ ಅವಸರಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಕಾಂಗ್ರೆಸ್. ಎಲ್ರಿಗಿಂತ ಹೆಚ್ಚಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಜೀವನದಿಂದ ಹಿಡಿದು ಹೋರಾಟದ ಮೂಲಕ, ಸಂಘಟನೆ ಮಾಡುವುದರ ಮೂಲಕ, ಉಳ್ಳಾಳದ ಕಾಲೇಜಿನಲ್ಲಿರುವಾಗಲೇ SFIಯಲ್ಲಿ ಇದ್ಕೊಂಡಂತಹ ಒಬ್ಬ ಯುವಕ, ಅದರ ನಂತರ ಅವನನ್ನು ನಮ್ಮೊಂದು ಪ್ರಯತ್ನದಿಂದ ನಮ್ಮ ಪಕ್ಷಕ್ಕೆ NSUಗೆ ಬರಮಾಡಿಕೊಂಡು ನರಿಂಗಾನ ಗ್ರಾಮದಲ್ಲಿ ಉಪಾಧ್ಯಕ್ಷರಾಗಿ ಈಗ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಒಂದು ಈ ಸುದಿನವನ್ನು ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ.
ನವಾಜ್ರವರ ಬಗ್ಗೆ ನನಗೆ ಹೇಳಬೇಕಾದ್ರೆ, ಕಲರಕೊಡಿ ಶಾಲೆಯಲ್ಲಿ 1ನೇ ತರಗತಿಯಿಂದ ಹಿಡಿದು ಇವತ್ತಿನವರೆಗಿನ ಪ್ರತಿಯೊಂದು ವಿಚಾರಗಳನ್ನು ಇಂಚಿಂಚಾಗಿ ಹೇಳಬಲ್ಲಂತವ ನಾನು. ಯಾಕೆಂತ ಹೇಳಿದರೆ, ನಮ್ಮೆಲ್ಲರ ಸಲಹೆ ಪಡೆದುಕೊಂಡೇ ಪ್ರತಿಯೊಂದು ವಿಷಯಗಳನ್ನು ಹಿರಿಯರ ಸಲಹೆ ಪಡೆದುಕೊಂಡೇ ಹೋದಂತಹ ಒಬ್ಬ ಯುವಕ, ಸಂಘಟಿತ ಹೋರಾಟಗಾರ. ಈ ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಜ್ಯೋತಿರವರನ್ನು ಅಭಿನಂದಿಸ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬ್ಲಾಕ್ ಅಧ್ಯಕ್ಷರು ಹಾಗೂ ವಲಯ ಅಧ್ಯಕ್ಷರನ್ನು ನಾನು ಎಲ್ಲರ ಹೆಸರು ಹೇಳ್ತಾ ಇಲ್ಲ. ನಮ್ಮ ವಲಯ ಅಧ್ಯಕ್ಷರು ಒಂದು ವಿಚಾರ ಹೇಳಿದರು. ನಾವು ಎಲ್ಲಿ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಅಂತ. ಸ್ವಲ್ಪ ನಾನು ಹಿಂದಕ್ಕೆ ಹೋಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನರಿಂಗಾಣ ಗ್ರಾಮದಲ್ಲಿ ನಾವೇ ಆಯ್ಕೆ ಮಾಡಿ, ನಾವೇ ರಾಜಕೀಯಕ್ಕೆ ತಂದು, ನಾವೇ ಒಮ್ಮೆ ಅಧ್ಯಕ್ಷನನ್ನಾಗಿ ಉಪಾಧ್ಯಕ್ಷನನ್ನಾಗಿ ಮಾಡಿ, ಅಧ್ಯಕ್ಷನನ್ನಾಗಿ ಮಾಡಿ, ನಮ್ಮಿಂದಲೇ ದೂರವಾಗಿ BJP ಪಕ್ಷದೊಂದಿಗೆ ಸೇರ್ಪಡೆಗೊಂಡಾಗ ಎಲ್ಲಿವರೆಗೆ ತಾಳ್ಮೆ ವಹಿಸಿದ್ದೇವೆ ಎಂದರೆ ನಾವು, ಅದು ನಮಗೆ ಮಾತ್ರ ಗೊತ್ತು. ಇಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ನಮ್ಮ ಹುಡುಗ ಹೋಗಬಾರ್ದು ಹೇಳಿ ತುಂಬ ತಾಳ್ಮೆ ವಹಿಸ್ಕೊಂಡು ಹಲವಾರು ಸುತ್ತಿನ ಮಾತುಕತೆಗಳನ್ನು ನಾವು ಮಾಡಿದೆವು. 2018 ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳ ಮುಂಚೆ ಶಾಸಕರು ಮತ್ತು ಬ್ಲಾಕ್ ಅಧ್ಯಕ್ಷರು ನನ್ನನ್ನು ಸರ್ಕ್ಯೂಟ್ ಹೌಸ್ಗೆ ಕರೆಸಿ ನನ್ನಲ್ಲಿ ಕೇಳಿದರು, ಏನು ಮಾಡ್ತೀಯಾ ಅಂತ. ನಾನು ಹೇಳಿದೆ, ಯುವಕರ ಸಂಘಟನೆಯನ್ನು, ವಲಯದಲ್ಲಿ ಯುವಕರ ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು. ಕೆಲವೊಂದು ವಿಚಾರಗಳನ್ನು ಏನು ಮಾಡೋದು, ಪಕ್ಷದಿಂದ ಹೊರಗೆ ಹೋದಂಥವರನ್ನು ಏನು ಮಾಡೋದು, ಪಕ್ಷದಿಂದ ಹೊರಗೆ ಹಾಕೋದಾ ಏನೋ ಎಂಬ ವಿಚಾರ ಬಂತು. ಆವಾಗ ನಾನು ಹೇಳಿದೆ, ಒಮ್ಮೆಲೆ ನಾವು ನಿರ್ಧಾರ ತಗೊಳ್ಳೋದು ಬೇಡ, ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಚಿಕ್ಕ ಮೀಟಿಂಗ್ ಮಾಡುವ, ಆ ಮೀಟಿಂಗಲ್ಲಿ ಏನಾದರೂ ಮಾಡುವ ಅಂತ ಹೇಳಿದೆ. ಅದರ ನಂತರ ನಾವೇನು ಮಾಡಿದೆವು, ಅವಾಗ ಮತ್ತೆ ಹೇಳಿದರು, ಇಲ್ಲ ನೀನು ರಾತ್ರಿ ಹೊರಟು ಬಾ, ಬೆಂಗಳೂರಿಗೆ ಬಾ ಅಂತ ಹೇಳಿದರು. ಬೆಂಗಳೂರಿಗೆ ಕರೆಸ್ಕೊಂಡ್ರು, ಅಲ್ಲಿ ಸಂಪೂರ್ಣ ವಿಚಾರಗಳನ್ನು ಮಾಡಿದರು. ನಾವಿಲ್ಲಿ ಬಂದು ಒಂದು ಉತ್ತಮ ವಲಯ ಕಾಂಗ್ರೆಸ್ ಸಮಿತಿಯನ್ನು ಮಾಡಿದೆವು. ಚಂದ್ರೈತಲು ಅಧ್ಯಕ್ಷರಾಗಿ ಮುರಳೀಧರ್ ಶೆಟ್ಟರವರನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಮಾಡಿ ಯುವಕರ ಕೈಗೆ ಅಧಿಕಾರ ಕೊಟ್ಟು ಸಂಘಟನೆಗೆ ಕರೆ ಕೊಟ್ಟೆವು. ಉತ್ತಮ ಸಂಘಟನೆಯಿಂದ 17ಕ್ಕೆ 17. ಅದಕ್ಕಿಂತ ಮೊದಲೇನಾಯ್ತು ಅಂದರೆ, ನಾ ಬೆಂಗಳೂರಿನಿಂದ ಬಂದು 3 ದಿವಸದಲ್ಲಿ ಯಾರು ನಮ್ಮ ಪಕ್ಷದಿಂದ ದೂರವಾಗಿದ್ದಾರೆ ಅವರನ್ನು ನನ್ನ ಮನೆಗೆ ಕರೆಸಿಕೊಂಡು ಬ್ಲಾಕ್ ಅಧ್ಯಕ್ಷರು ಬಂದ್ಕೊಂಡು ತುಂಬ ಪ್ರಯತ್ನ ಪಟ್ಟೆವು ನಾವು. ಆದರೆ ಆ ಪ್ರಯತ್ನ ಸಫಲ ಆಗಲಿಲ್ಲ. ಕೊನೆ ಕ್ಷಣದಲ್ಲಿ ನಾವು ಪಕ್ಷದಿಂದ ದೂರ ಮಾಡಿದೆವು ಅವರನ್ನು. ಇದು ವಾಸ್ತವ ವಿಚಾರ. ಇವತ್ತು ನಮಗೆ ಏನಾಗಿದೆ ಅಂದರೆ, ನಮ್ಮ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಉಳಿದ ಸದಸ್ಯರಾಗಿರ್ಬೋದು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನರಿಂಗಾಣ ಗ್ರಾಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವ್ಯಾರೂ ಆಲೋಚನೆ ಮಾಡದಂತಹ ಇಡೀ ಉಳ್ಳಾಲ ತಾಲೂಕಿನ ಕಂಬಳವನ್ನ ಯಶಸ್ವಿಯಾಗಿ ನಡೆಸುವಲ್ಲಿ ಪಂಚಾಯತಿನ ಪ್ರತಿಯೊಬ್ಬ ಸದಸ್ಯರು ಭಾಗಿಯಾಗಿದ್ದಾರೆ. ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಶಾಸಕರ ನಾಯಕತ್ವದಲ್ಲಿ, ಬ್ಲಾಕ್ ಅಧ್ಯಕ್ಷರ ನಾಯಕತ್ವದಲ್ಲಿ ಉತ್ತಮವಾಗಿ ಇಡೀ ಜಿಲ್ಲೆಗೆ ಒಂದು ಹೆಸರು ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ನನಗೆ ನಮ್ಮ ಪಂಚಾಯತಿನ ಪ್ರತಿಯೊಬ್ಬ ಸದಸ್ಯರಲ್ಲೂ ವಿನಂತಿ ಮಾಡುವುದೇನೆಂದರೆ, ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿದೆ. ಮೊನ್ನೆ ಬ್ಲಾಕ್ ಮೀಟಿಂಗಲ್ಲಿ ಕೆಲವರು ಪ್ರಾಸ್ತಾವಿಕವಾಗಿ ಕೆಲವರು ಮಾತಾಡಿದ್ದಾರೆ. ಕೊನೆ ಕ್ಷಣದವರೆಗೂ ನಮಗೆ ಇಲೆಕ್ಷನ್ಗೆ ನಿಲ್ಲಲು ಅವಕಾಶ ಕೊಡದೆ ಸತಾಯಿಸಿದ್ದಾರೆ ಅಂತ ಹೇಳಿ. ಖಂಡಿತವಾಗಿ ಸತಾಯಿಸಿದ್ದಲ್ಲ. ಈ ಸಲ ನರಿಂಗಾಣ ಗ್ರಾಮದ 17 ಜನ ಸದಸ್ಯರನ್ನ ಸ್ಪರ್ಧೆ ಮಾಡುವಂಥ ಅವಕಾಶ ಕೊಡುವಾಗ ಎಲ್ಲ ವಿಚಾರಗಳ ಬಗ್ಗೆ ಅಳೆದು ತೂಗಿ ಒಂದಲ್ಲ 25 ಮೀಟಿಂಗ್ಗಳನ್ನು ಮಾಡಿ, ನರಿಂಗಾಣ ಗ್ರಾಮದಲ್ಲೂ ಆಗಿದೆ, ಮಂಗಳೂರು ನನ್ನ ಮನೆಯಲ್ಲೂ ಆಗಿದೆ, ಪ್ರತಿಯೊಂದು ಕಡೆಯೂ 25 ಮೀಟಿಂಗ್ಗಳನ್ನು ಮಾಡಿ ಒಬ್ಬ ಸದಸ್ಯನಿಗೆ ಅವಕಾಶ ಕೊಡಬೇಕಾದ್ರೆ ಅಷ್ಟೇ ನಾವು ಅಳೆದು ತೂಗಿದ್ದೇವೆ. ನಮಗೆ ಚಾಲೆಂಜ್ ಇತ್ತು. ಯಾಕೆ ಚಾಲೆಂಜ್ ಇತ್ತು ಅಂದರೆ, ಪ್ರತಿಯೊಬ್ಬರ ಬಾಯಲ್ಲೂ ಬರ್ತಿತ್ತು, ಹೋಯ್ತು ಈ ಸಲ ನರಿಂಗಾಣ ಗ್ರಾಮ ಪಂಚಾಯತ್, ಹೋಯ್ತು ಈ ಸಲ ನರಿಂಗಾಣ ಗ್ರಾಮ ಪಂಚಾಯತ್ ಅಂತ. ಪಕ್ಷಕ್ಕೆ ಶಕ್ತಿ ಇದೆಯಾ,
ವ್ಯಕ್ತಿಗೆ ಶಕ್ತಿ ಇದೆಯಾ ಅಂತೇಳಿ ತೋರಿಸ್ಬೇಕಾಗಿತ್ತು ನಮಗೆ ಆ ದಿವಸ. ಅದಕ್ಕೆ ಬೇಕಾಗಿ ಪ್ರತಿಯೊಬ್ಬರ ವಿಶ್ವಾಸ ಪಡೆದು ಒಬ್ಬ ಸದಸ್ಯನಿಗೆ ಟಿಕೆಟ್ ಕೊಡಬೇಕಾದ್ರೆ ಅವರ ಏರಿಯಾದವರನ್ನು ಗೊತ್ತಿಲ್ಲದೆ ಸಂಪರ್ಕಿಸಿ ಪ್ರತಿಯೊಂದು ವಿಚಾರ ಮಾಡಿಯೇ ನಾವು 17 ಜನರನ್ನು ಕೊನೆಯ ಕ್ಷಣದವರೆಗೆ ಕೆಲವೊಂದು ಸತಾಯಿಸಿಯೇ ಕೊಟ್ಟದ್ದು. ಯಾಕೆ ಅಂತ ಹೇಳಿದ್ರೆ ನಮಗೆ ಪಕ್ಷ ಮುಖ್ಯ ಆಗಿತ್ತು. ಗ್ರಾಮ ಪಂಚಾಯತ್ನಲ್ಲಿ ಸದೃಢವಾದಂತಹ ಒಂದು ಟೀಮ್ ನಮಗೆ ಬೇಕಿತ್ತು. ಅರ್ಧ ಟೀಮ್ ಆದರೆ ಕೆಲಸ ಆಗೋದಿಲ್ಲ ಎಂಬ ಉದ್ದೇಶದಿಂದ ತುಂಬ ಸತಾಯಿಸಿದ್ದೇವೆ. ಯಾಕೆ ಈ ಮಾತು ಬರ್ತದೆ ಅಂದರೆ ಮೊನ್ನೆ ಬ್ಲಾಕ್ ಮೀಟಿಂಗ್, ನಾನು ಇರಲಿಲ್ಲ, ಬ್ಲಾಕ್ ಮೀಟಿಂಗಲ್ಲಿ ಆ ವಿಚಾರ ಬಂದಿದೆ ಅಂತ ವಿಷಯ ಬಂತು. ಇವತ್ತು ನಾನು ನಮ್ಮ ಪಂಚಾಯತ್ನ 17 ಜನ ಸದಸ್ಯರಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವುದೇನೆಂದರೆ, ಅಧ್ಯಕ್ಷರಲ್ಲಾಗಿರ್ಬೋದು ಉಪಾಧ್ಯಕ್ಷರಲ್ಲಾಗಿರ್ಬೋದು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆಂತಂದರೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಾವು ಅಧಿಕಾರದಲ್ಲಿದ್ದಾಗ ನಾವೆಷ್ಟು ಜನರಿಗೆ ಒಳ್ಳೆಯ ಕೆಲಸ ಮಾಡಿದ್ದೇವೆ, ಎಷ್ಟು ಜನರಲ್ಲಿ ಒಳ್ಳೆಯದಲ್ಲಿ ಮಾತಾಡಿದ್ದೇವೆ, ನಮ್ಮ ಗುಣ ಸ್ವಭಾವಗಳು ಹೇಗಿವೆ ಅದನ್ನು 25 ವರ್ಷಗಳ ಕಾಲ ಜನರು ನೆನಪಿಡ್ತಾರೆ. ಒಬ್ಬ ಅಧಿಕಾರದಲ್ಲಿ ನಾನು ಒಂದು ವಿಚಾರ ಕೇಳ್ತಾ ಇದ್ದೇನೆ, ಜನ ಯಾರಲ್ಲೂ ಹೋಗಿ ಸ್ಟ್ರೀಟ್ ಲ್ಯಾಂಪ್ ಕೇಳುವುದಿಲ್ಲ, ಯಾರಲ್ಲೂ ಹೋಗಿ ನೀರು ಕೇಳುವುದಿಲ್ಲ. ಪಂಚಾಯತಿನ ಗೌರವಾನ್ವಿತ ಸದಸ್ಯರು, ಅವರಿಗೆ ಜವಾಬ್ದಾರಿ ಇರುವುದರಿಂದ ಅವರಲ್ಲಿ ಕೆಲಸ ಆಗ್ತದೆ ಎಂಬ ಒಂದೇ ಒಂದು ಉದ್ದೇಶದಿಂದ ಬಂದು ನಿಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಕೇಳ್ತಾರೆ. ಆವಾಗ ತಾಳ್ಮೆ ಅಂತೂ ಕಳ್ಕೊಳ್ಬಾರ್ದು. 10 ಸಲ ಫೋನ್ ಮಾಡ್ತಾರೆ, 10 ಸಲ ಕಿರಿಕಿರಿ ಮಾಡ್ತಾರೆ ಅಂತೇಳಿ ತಾಳ್ಮೆ ಕಳೆದುಕೊಳ್ಬೇಡಿ. ಉತ್ತಮವಾದಂಥ ಅಭಿವೃದ್ಧಿಯನ್ನು ಮಾಡುವಲ್ಲಿ ಪ್ರಯತ್ನ ಮಾಡಿ. ಇವತ್ತು ನಮಗೆ ಖುಷಿ ಇರುವುದೇನೆಂತಂದರೆ, ಕಳೆದ ಸಲದ ಶೈಲಜಾರವರಾಗಿರ್ಬೋದು, ಉಪಾಧ್ಯಕ್ಷರಾದ ನವಾಜ್ರವರಾಗಿರ್ಬೋದು, ಯಾವುದೇ ಕಂಪ್ಲೇಂಟ್ಸ್ಗಳು ನಮಗೆ 2.5 ವರ್ಷದಲ್ಲಿ ಬಂದಿರಲಿಲ್ಲ. ಇನ್ನು ನಮಗೆ ಧೈರ್ಯ ಅಂತಂದರೆ, ನಮ್ಮ ಅಧ್ಯಕ್ಷರು 2.5 ವರ್ಷ ಉಪಾಧ್ಯಕ್ಷರಾಗಿದ್ದವರು ಉತ್ತಮ ಸಂಘಟಕ, ಉತ್ತಮ ಕೆಲಸಗಾರ, ಜನರ ಮಧ್ಯೆ ಇರುವಂತಹ ಒಬ್ಬ ವ್ಯಕ್ತಿ, ಯುವಕ. ಆದ್ದರಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಈ ಗ್ರಾಮವನ್ನು ಕೊಂಡೋಗ್ಲಿಕ್ಕೆ ಅವರಿಂದ ಸಾಧ್ಯ ಉಂಟು ಅಂತ ಹೇಳುವಂಥ ಒಂದು ವಿಚಾರ ನಮ್ಗೆ ಗೊತ್ತಿದೆ. ಮತ್ತೊಂದು ವಿಚಾರ ಹೇಳಲಿಕ್ಕೆ ಇರುವುದೆಂದರೆ, 17 ಜನ ಸದಸ್ಯರು ಈ ಸಲ ಬಂದಿದ್ದಾರೆ. ಬರುವ ಸಲನೂ 17 ಬರುವಾಗೆ ಪ್ರಯತ್ನ ಪಡಬೇಕು. ಅದಕ್ಕೆ ಈಗಿನ ಸದಸ್ಯರು ಉತ್ತಮ ಕೆಲಸ ಮಾಡಿದರೆ ಮಾತ್ರ ನಮಗೆ ಬರುವ ಇದರಲ್ಲಿ 17 ಜನರಿಗೆ ತರಲಿಕ್ಕೆ ಸಾಧ್ಯ ಉಂಟು. ಈಗಿನ ಸದಸ್ಯರು ಕೆಲಸ ಮಾಡಿದರೆ ಬರುವ ಸಲ ಬರ್ತದೆ ಅಂತೇಳಿ ಗ್ಯಾರಂಟಿ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನನ್ನ ಚಿಕ್ಕ ಸಲಹೆ ಹೇಳುವಂಥ ದೊಡ್ಡ ವ್ಯಕ್ತಿ ನಾನಲ್ಲ, ನನಗಿಂತ ದೊಡ್ಡ ವ್ಯಕ್ತಿಗಳು ಎಷ್ಟೋ ಜನ ಇಲ್ಲಿದ್ದಾರೆ, ಅನುಭವಸ್ಥರಿದ್ದಾರೆ, ಮಾಜಿ ಅಧ್ಯಕ್ಷರುಗಳಿದ್ದಾರೆ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದವರಿದ್ದಾರೆ. ಆದರೆ ನನ್ನ ಒಂದು ಚಿಕ್ಕ ಸಲಹೆ, ನಾನು ಈ ಗ್ರಾಮ ಪಂಚಾಯತ್ನಲ್ಲಿ 10 ವರ್ಷ ಕೆಲಸ ಮಾಡಿದ್ದೇನೆ, 2.5 ವರ್ಷ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಆದ್ದರಿಂದ ನನ್ನೊಂದು ಚಿಕ್ಕ ಸಲಹೆ ಏನು ಅಂತ ಹೇಳಿದ್ರೆ, ಉತ್ತಮವಾದ ರೀತಿಯಲ್ಲಿ ಜನರ ಕೆಲಸ ಮಾಡಿ. ನಮ್ಮಿಂದ ಕೆಲಸ ಆಗುವುದಿಲ್ಲ ಅಂತ ಹೇಳಿದ್ರೆ ನಮ್ಮ ಶಾಸಕರಲ್ಲಿ ಹೇಳಿ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಲ್ಲಿ ಹೇಳಿ, ಬ್ಲಾಕ್ ಅಧ್ಯಕ್ಷರುಗಳಲ್ಲಿ ಹೇಳಿ, ತಾಳ್ಮೆ ಅಂತೂ ಕಳ್ಕೊಳ್ಬೇಡಿ. ಉತ್ತಮ ಜವಾಬ್ದಾರಿಯುತ ಕೆಲಸ ಮಾಡಿ ನಮ್ಮ ಪಂಚಾಯತನ್ನು ಇನ್ನೂ ಎತ್ತರಕ್ಕೆ ಕೊಂಡೋಗುವಲ್ಲಿ ಸಹಕರಿಸಿ ಅಂತ ಹೇಳರಲ್ಲಿ ವಿನಂತಿ ಮಾಡ್ತಾ, ಈಗ ಆಯ್ಕೆಯಾದಂಥ ನಮ್ಮ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಮತ್ತೊಮ್ಮೆ ಅಭಿನಂದಿಸ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಮತ್ತೊಂದು ವಿಚಾರ ಇದೆ ಇಲ್ಲಿ. ನಮ್ಮ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರ ಬಗ್ಗೆ ಹೇಳಬೇಕಾದ್ರೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂತ ಹೇಳಿದರೆ, ಬ್ಲಾಕ್ ಅಧ್ಯಕ್ಷರು ನರಿಂಗಾಣದ ಮಟ್ಟಿಗೆ ಹೇಳಬೇಕಾದರೆ ನಮ್ಮ ಕೈಯಲ್ಲಿ, ಇಲ್ಲಿಯ ಟೀಮ್ನ ಕೈಯಲ್ಲಿ ಕೊಟ್ಟು ಯಾವುದೇ ಇಂಟರ್ಫಿಯರ್ ಆಗಿಲ್ಲ, ನಿಮಗೆ ಬಿಟ್ಟಿದ್ದೇನೆ ಹೇಳಿದ್ದಾರೆ. ಸಲಹೆ ಕೊಡ್ತಾ ಇದ್ರು, ಫೋನ್ ಮಾಡಿ ಗದರಿಸ್ತಾ ಇದ್ರು ನಮ್ಮನ್ನು, ಯಾಕೆ ಹಾಗೆ ಮಾಡಿದೆ, ಯಾಕೆ ಹೀಗೆ ಮಾಡಿದೆ ಅಂತ. ಆದರೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರಾದಂಥ UT ಖಾದರ್ ಅವರು. UT ಖಾದರ್ ಅವರು ಅಷ್ಟೇ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಳ್ತಿದ್ರು. ಆದರೆ ಅವರಿಗೆ ಕೊಡಿ, ಇವರಿಗೆ ಕೊಡಿ ಅಂತೇಳಿ ನಮಗೆ ಯಾವುದೇ ಒಂದು ಒತ್ತಡನೂ ಕೊಡಲಿಲ್ಲ ಅವರು. ಟೋಟಲಿ ಅವರಿಗೆ ಇಲ್ಲಿ ನರಿಂಗಾಣ ಗ್ರಾಮ ಪಂಚಾಯತ್ ಎಲ್ಲ ಸೀಟುಗಳು ಬರಬೇಕು ಎಂಬ ಉದ್ದೇಶ ಇತ್ತು. ಎಲ್ಲರ ಸಹಕಾರದಿಂದ ಬಂದಿದೆ. ಈಗ ನಮ್ಮ ಉತ್ತಮ ಒಂದು ಆಡಳಿತ ಕೊಡುವುದರ ಮೂಲಕ 2.5 ವರ್ಷ ಕೆಲಸ ಉತ್ತಮವಾಗಿ ಮಾಡಿದ್ದಾರೆ. ಇನ್ನೂ 2.5 ವರ್ಷ ಉತ್ತಮ ಆಡಳಿತ ಕೊಡಿ ಅಂತೇಳರಲ್ಲಿ ಕೇಳಿಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ಅಭಿನಂದಿಸುತ್ತಾ, ನರಿಂಗಾನ ಗ್ರಾಮದ ಅಭಿವೃದ್ಧಿಯಲ್ಲಿ ಉತ್ತಮ ಹೆಜ್ಜೆಗಳನ್ನಿಡಲು ಜಗನ್ನಿಯಾಮಕನಾದ ಸರ್ವಶಿಕ್ಷನು ಅನುಗ್ರಹಿಸಲಿ ಅನ್ನತಕ್ಕಂಥ ಹರಕೆ ಮತ್ತು ಹಾರೈಕೆಯೊಂದಿಗೆ ಸಂಕ್ಷಿಪ್ತವಾಗಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಡೀ ಡೋರ್ ನಂಬರ್ 1 ಲಾಸ್ಟ್ ಮುಟ್ಟ ಒಂದು ಸಂತೋಷದ ದಿನ ಇನಿ ದಾನೆ ಬಂದ ನವಾಜರ್ ಒಕ್ಕ ಜ್ಯೋತಿ ಡಿ ಸೋಜ ಉಪಾಧ್ಯಕ್ಷರ ಅಧ್ಯಕ್ಷರ ಆಯ್ನ
ಬಲವಾದ ಸುರೂಕ ದಾಖಲೆಗೆ ನಾನು ಹೃದಯ ತುಂಬಿನ ಅಭಿನಂದನೆ ಸಲ್ಲಿಸದು ಬ್ಲಾಕ್ ಪ್ರೆಸಿಡೆಂಟ್ ಎನ್ನ ಬ್ಲಾಕ್ ಪ್ರೆಸಿಡೆಂಟ್ ಪಂಡ ಯಾಪಲ ಒಂಜಿ ಕಾರ್ಯಕರ್ತನ ಮಿತ್ತು ಅಭಿಮಾನಡು ಪಾತಿರದು ಒಂಜಿ ಪಾಪದಾಯಂಡ ಒಂಜಿ ಪಕ್ಷದ ಕಾರ್ಯಕರ್ತ ಅಂಡ ಆಯನ ಭಾರಿ ಪ್ರೋತ್ಸಾಹದ ಪಾತಿರ್ನಂಚಿನ ಎನ್ನ ನಾಯಕರಾಯನ ಪ್ರಶಾಂತ್ ಕಾಜವರೆ ವೇದಿಕೆ ಹಿಡಿತನ ಮಾತ ಎನ್ನ ಪಕ್ಷದ ಮುಖಂಡರೆ ಸೇರಿದಿನ ಗ್ರಾಮಸ್ಥರೇ ಯಾನು ಹೆಚ್ಚದಾಳ ಪಾತಿರ್ರೆ ಪೋಪುಜಿ ಎನ್ನ ತುಂಬು ಪಾತಿರ್ನ ಸಿದ್ದಿಕ್ ಪಾರ ಪೂರ ಪಂಪುನಂಡು ಪಂಡದಾತ ಜಾಳ ಏರಿಯಾಗಳ ಒರ್ತಿದ್ದಿ ಅಣ್ಣ ఆయన ಪಿರಾಯಿನ ಬಿಟ್ಟು ಮನ್ಪಣ ಅಗತ್ಯ ಏರಿ ಎಂಚಿನ ಮನ್ತನಲ್ಲ ಪಕ್ಷ ಮಲ್ಲೆ ಪಕ್ಷದ ಮಲ್ಲ ಏರುಳ ಜನ ಕುಳಿದ್ದಿ ಅವ ಏರು ಆಲೋಚನೆ ಮನ್ಪುಣ ಅಗತ್ಯ ಇಲ್ಲ ಯಾನ ಮಲ್ಲೆ ಮನ್ಪುಣ ಪಕ್ಷ ಮಾತ್ರ ಮಲ್ಲೆ ಅಂತ ಪಂಡೊಂದು ಎಂಕೆ ಅವಕಾಶ ಕೊರ್ನ ಮಾತಾ ವೇದಿಕೆ ಇಡುತ್ತಿನ ಎನ್ನ ಮುಖಂಡರಿಗೆ ಒಕ್ಕ ಸೇರಿದಿನ ಗ್ರಾಮಸ್ಥರಿಗೆ ಅಭಿನಂದಿಸಿದ ನನ ದುಂಬುಗು ನವೇಜರ್ಲ ಜ್ಯೋತಿ ಡಿಸೋಜರ್ಲ ಈ ಗ್ರಾಮನು ಒಂದು ಮಾದಾರಿ ಗ್ರಾಮ ಈ ಜಿಲ್ಲೆಡೆ ನರಿಂಗಾನ ಗ್ರಾಮ ಒಂದಿನ ಗ್ರಾಮ ಅಂದು ಪಂಡಪಾವಳನ್ನು ಪಂಡೊಂದು ಎಂಕ ಅವಕಾಶ ಕೊಡ ನಿಕ್ಲೆ ಮಾತಾಡಲು ಒಂದು ಸಾಧು ಎಲ್ಲರಡು ಪಾತ್ರ ಹೊಂದವೆ ಜೈ ಹಿಂದ್ ಜೈ ಭೀಮ್. ನರಿಂಗಾನ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಹೊಸ ಈ ಚುನಾವಣೆಯ ಈ ವೇದಿಕೆಯಲ್ಲಿದ್ದಂಥ ನನ್ನ ಆತ್ಮೀಯರಾದಂಥ ಪ್ರಶಾಂತ್ ಕಾಜೆಯವರು, ಅಧ್ಯಕ್ಷರಾದಂಥ ನವಾಜ್ MB ಅವರೇ, ಉಪಾಧ್ಯಕ್ಷ ಜ್ಯೋತಿಯವರೇ, ಮಾಜಿ ಅಧ್ಯಕ್ಷರಾದಂಥ ಶೈಲಜಾ ಶೆಟ್ಟಿಯವರೇ ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಈ 2.5 ವರ್ಷದಲ್ಲಿ ಅಧ್ಯಕ್ಷರಾದಂಥ ಶೈಲಜಾ ಶೆಟ್ಟಿಯವರು ಉತ್ತಮ ಆಡಳಿತ ನಡೆಸಿದ್ದಾರೆ. ಅದೇ ರೀತಿ ಇನ್ನು ಮುಂದೆಗೂ ನಮ್ಮ 1ನೇ ವಾರ್ಡ್ನ ಮೆಂಬರ್ ಆದಂಥ ನವಾಜ್ MB ಅವರು ಒಳ್ಳೆಯ ಉತ್ತಮ ಜಾಣ್ಮೆಯಿಂದ ಉತ್ತಮ ಉತ್ತೇಜನೆಯಿಂದ ಅವರು ಕೆಲಸ ಮಾಡುತ್ತಾ ಇದ್ದಾರೆ. ಅವರಿಗೆ ಸಿಕ್ಕಿದಂಥ ಅಧಿಕಾರವನ್ನು ದುರುಪಯೋಗಪಡಿಸದೆ ಒಳ್ಳೆಯ ಆಡಳಿತವನ್ನು ನಡೆಸಿ ನಮ್ಮ ಈ ನರಿಗಾನ ಗ್ರಾಮಕ್ಕೆ ಮಾದರಿ ಗ್ರಾಮವನ್ನಾಗಿ ನರಿಗಾನ ಗ್ರಾಮವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಹೆಚ್ಚಿನ ಸಮಯ ಅವಕಾಶ ಇಲ್ಲದ ಕಾರಣ 1-2 ಮಾತನ್ನು ಮುಗಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನರಿಗಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷರ ಅಭಿನಂದನೆ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಈ ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂಥ ನಮ್ಮೆಲ್ಲರ ನಾಯಕರಾದ ಪ್ರಶಾಂತ್ ಕಾಂಜೆ ಅವರೇ, ಗ್ರಾಮ ಪಂಚಾಯತಿನ ನೂತನ ಅಧ್ಯಕ್ಷರಾದ ನವಾಜ್ ನರಿಂಗಾನನವರೇ, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಎಲ್ಲ ನವಾಜಿನ ಅಭಿಮಾನಿಗಳೇ, ಗ್ರಾಮಸ್ಥರೇ, 20 ಗ್ರಾಮ ಪಂಚಾಯತ್ 3 ಪಟ್ಟಣ ಪಂಚಾಯತ್ಗಳಲ್ಲಿ ಒಂದು ಸ್ಪಷ್ಟ ಬಹುಮತ ನೀಡಿದಂಥ ಪಂಚಾಯತ್ ಈ ಕ್ಷೇತ್ರದಲ್ಲಿ ಯಾವುದಂತ ಕೇಳಿದರೆ ಅದು ನರಿಂಗಾನ ಗ್ರಾಮ ಪಂಚಾಯತ್. ಅದಕ್ಕಾಗಿ ಈ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಜಾಸ್ತಿ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಅಲ್ಲಿ ನಿಯಾಜ್ ನವಾಜಿನ ಫ್ರೆಂಡ್ 2 ಈಗ ತೋರಿಸಿದ್ದಾನೆ. ಇಲ್ಲಿ ಅಜೀಜ್ ಬೈಲಿಕ್ಕೆ ಸರಿಯಾಗಿದ್ದಾರೆ. ಕಾಜವರು 2 ನಿಮಿಷ ಹೇಳಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕಂಬಳಗಳನ್ನು ನಾವು ನೋಡಿದ್ದೇವೆ. ಆದರೆ ಸನಾತನ ಹಿಂದೂ ಧರ್ಮದ ನರಿಂಗಾಣದ ಗ್ರಾಮಸ್ಥರು ಒಬ್ಬ ಅಲ್ಪಸಂಖ್ಯಾತ ಯುವಕನನ್ನು ಆ ಕಂಬಳ ಉತ್ಸವಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ ಈ ಗ್ರಾಮದ ಎಲ್ಲ ಹಿಂದೂ ಬಾಂಧವರಿಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಪ್ರಶಾಂತ್ ಕಾಜವರವರ ಅಧ್ಯಕ್ಷತೆಯಲ್ಲಿ ಆ ಒಂದು ಕಂಬಳ ನಮ್ಮ ರಾಜ್ಯದಲ್ಲಿ ಪ್ರಶಸ್ತಿ ಪಡೆದಂಥ ಈ ಸಂದರ್ಭದಲ್ಲಿ ಹೇಳಿಕೊಂಡು, ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಯೂತ್ ಕಾಂಗ್ರೆಸ್ಸಿನ ಬ್ಲಾಕಿನ ಅಧ್ಯಕ್ಷರನ್ನು ಇದ್ದಾರೆ. ಆದರೆ ಕೇವಲ 1 ದಿವಸ ರಜೆ ಮಾಡಿ, ಅದು ಸಹ ನಮ್ಮ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಕಾರ್ಯಕ್ರಮದ ದಿವಸ ಮಾತ್ರ ರಜೆ ಮಾಡಿ, ರಾಹುಲ್ ಗಾಂಧಿಯವರ 18 ದಿನಗಳ ಪಾದಯಾತ್ರೆಯಲ್ಲಿ 1 ದಿವಸ ಬಿಡದೆ ಒಂದು ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತಿನ ನಡೆದದ್ದು ಅದು ನವಾಜ್ ನರಿಂಗಾನ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ಹನೀಫ್ ಅವರು,
ಚಂದವಾಗಿ ಸ್ವಾಗತ ಭಾಷಣ ಮಾಡಿದ್ದಾರೆ. ಅದಕ್ಕಾಗಿ ಕ್ಷಮಿಸಬೇಕು. ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರನ್ನು, ಇಲ್ಲಿ ಸೇರಿದ ಎಲ್ಲ ಗ್ರಾಮಸ್ಥರನ್ನು, ಕರ್ನಾಟಕ ರಾಜ್ಯದಲ್ಲಿ 6,500 ಗ್ರಾಮ ಪಂಚಾಯಿತಿಗಳಲ್ಲಿ 75 ವರ್ಷದ ಅಮೃತ ಮಹೋತ್ಸವ ಎಲ್ಲಿ ಆಗಿದೆ ಅಂತ ಹೇಳಿದರೆ ಅದು ಪ್ರಶಾಂತ್ ಕಾಜ್ ಅವರೇ ಕರ್ನಾಟಕದಲ್ಲಿ ಪ್ರಥಮ ಬಾರಿ ನರಿಗಾನ ಗ್ರಾಮ ಪಂಚಾಯತಿಯಲ್ಲಿ ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಅದಕ್ಕೂ ನಿಮಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ನರಿಗಾನ ಗ್ರಾಮ ಪಂಚಾಯತ್. ಈ ಸುಂದರ ದಿನದ ಸುಂದರ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಮ್ಮ ಆತ್ಮೀಯರು ಬ್ಲಾಕ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜೂರವರೇ, ನೂತನವಾಗಿ ಇಂದು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನು ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಿದ ನನ್ನ ಆತ್ಮೀಯ ಮಿತ್ರ ನವಾಜ್ ಮತ್ತು ಜ್ಯೋತಿ ಡಿಸೋಜರವರೇ, ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಯಾವುದೇ ವ್ಯಕ್ತಿಯ ಜನಪ್ರಿಯತೆ ನಮಗೆ ಕಾಣುವುದು ಆ ಸಮಾರಂಭದಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರಂತ. ನಾವು ಅಥವಾ ಪಕ್ಷದ ಮುಖಂಡರು ಖಂಡಿತ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಆದರೂ ಸಾರ್ವಜನಿಕರು, ಊರಿನವರು ಇಂದು ನವಾಜ್ರನ್ನು, ಜ್ಯೋತಿಯವರನ್ನು ಅಭಿನಂದಿಸಲು ಬಂದ ಸಂಖ್ಯೆ ನೋಡಿ ನಿಜವಾಗಿಯೂ ಸಂತೋಷವಾಗ್ತಾ ಇದೆ. ನವಾಜ್ ಹಾಗೂ ಜ್ಯೋತಿ, ನಿಮಗೆ ನಮ್ಮೆಲ್ಲರ ಮಾಜಿ ಅಧ್ಯಕ್ಷರುಗಳ ಪರವಾಗಿ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಮ್ಮೊಮ್ಮೆ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅದಕ್ಕೆ ಆ ಹುದ್ದೆಯಿಂದ ವ್ಯಕ್ತಿಗೆ ಗೌರವ ಸಿಗ್ತದೆ. ಆದರೆ ನವಾಜರು ಅಧ್ಯಕ್ಷರಾದ ಕಾರಣ ಖಂಡಿತ ನನಗೆ ಅನಿಸ್ತಾ ಇದೆ ನವಾಜರಿಂದ ಆ ಹುದ್ದೆಗೆ ಇನ್ನೂ ಗೌರವ ಹೆಚ್ಚು ಬರ್ತದೆ ಅಂತ ಹೇಳಿ. ಯಾಕಂತ ಹೇಳಿದರೆ ಉಪಾಧ್ಯಕ್ಷರಾಗಿ ನಮ್ಮ ಶೈಲಜರವರು 2.5 ವರ್ಷ ಅಧ್ಯಕ್ಷ ಸ್ಥಾನದಿಂದ ಏನೆಲ್ಲ ಸಾಧನೆ ಮಾಡಿದ್ದಾರೋ ಅದರ ಬೆನ್ನೆಲುಬಾಗಿ ಎಲ್ಲ ಅವರ ಹಿಂದಿನಿಂದ ಜೊತೆಯಾಗಿ ನಿಂತು ಸಹಕಾರ ಕೊಟ್ಟವರು ನಮ್ಮ ನವಾಜರವರು. ಅವರು ಉಪಾಧ್ಯಕ್ಷರಾದರೂ ಖಂಡಿತ ಉಪಾಧ್ಯಕ್ಷರಾಗಿರಲಿಲ್ಲ, ಅಧ್ಯಕ್ಷರಷ್ಟೇ ಸಮಯೋಚಿತವಾಗಿ ಸಂದರ್ಭ ನೋಡಿ ಕೆಲಸ ಮಾಡಿದ್ದಾರೆ. ಊರಿನ ಅಭಿವೃದ್ಧಿ ಬರುವಾಗ ನವಾಜರು ಎಂದು ಹಿಂದೆ ಮುಂದೆ ನೋಡಲಿಲ್ಲ. ಒಬ್ಬ ಕನಸುಗಾರರು, ಸುಂದರ ಕನಸು ಕಂಡು ಆ ಕನಸು ನನಸಾಗಲು ಪ್ರಯತ್ನಿಸಿದವರು. ನಾವು ಕನಸು ಕಂಡು ಸುಮ್ಮನೆ ಮಲಗಿದರೆ ಖಂಡಿತ ಯಶಸ್ಸು ಆಗುವುದಿಲ್ಲ. ಕನಸು ಕಾಣ್ತಾರೆ, ಅದನ್ನು ನನಸಾಗಲು ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಅವರು ಫ್ಯಾಮಿಲಿ ಅಂತ ನೋಡಲಿಲ್ಲ. ಪಂಚಾಯತ್ ಗ್ರಾಮದ ಅಭಿವೃದ್ಧಿ ಬರುವಾಗ ಅವರು ಪಕ್ಷ ಅಥವಾ ಜನ, ಜಾತಿ, ಧರ್ಮ ಯಾವುದೇ ನೋಡಿದೆ, ಕೇವಲ ನನಗೆ ಗೊತ್ತಿದೆ ಗ್ರಾಮದ ಅಭಿವೃದ್ಧಿ ಎಲ್ಲ 17 ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಸಹಕಾರ ಪಡೆದು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಖಂಡಿತ ಹೇಳ್ತಾ ಇದ್ದೇನೆ. ಇನ್ನೂ ಹೆಚ್ಚಂತ ಹೇಳಿದರೆ ನನ್ನ ಆತ್ಮೀಯ ಸ್ನೇಹಿತರಾದ ಎಂ ಬಿ ಕುಂಜಿಯವರ ಮಗ, ಅದು ನನಗೆ ತುಂಬ ಸಂತೋಷ ಆಗ್ತದೆ. ಎಂ ಬಿ ಕುಂಜಿಯವರ ಆರೋಗ್ಯ ಅಷ್ಟು ಸರಿಯಿಲ್ಲದಿದ್ದರೂ ಇಂದು ಮಗನ ಈ ಸಾಧನೆ ನೋಡಲಿಕ್ಕೆ, ಜನಸಾಗರವನ್ನು ನೋಡಲಿಕ್ಕೆ ಅವರು ಬಂದಿದ್ದಾರೆ, ಅಭಿನಂದಿಸಿ ಬಂದಿದ್ದಾರೆ. ಅವರಿಗೂ ನಾನು ಈ ಕೃತಜ್ಞತೆಯಲ್ಲಿ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಹೆಚ್ಚು ಮಾತಾಡಲು ಅವಕಾಶ ಇಲ್ಲ. ಜ್ಯೋತಿಯವರಿಗೂ ಅಭಿನಂದನೆ ಸಲ್ಲಿಸ್ತಾ, 2.5 ವರ್ಷ ಶೈಲಜಾ ಶೆಟ್ಟಿ ಅವರು ಖಂಡಿತ ಉತ್ತಮವಾಗಿ ಮಹಿಳೆಯಾದರು, ಉತ್ತಮವಾಗಿ ಅವರು ಕಾರ್ಯ ಮಾಡಿದ್ದಾರೆ ಗ್ರಾಮದ ಅಭಿವೃದ್ಧಿಯಲ್ಲಿ ಅಂತ ಹೇಳಿ ಅವರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಕೇವಲ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಮಾತ್ರ ಸಾಧ್ಯವಿಲ್ಲ, ಎಲ್ಲ ಸದಸ್ಯರು ಜೊತೆಯಾಗಿ ಸೇವಾ ಮನೋಭಾವದಿಂದ, ತ್ಯಾಗದಿಂದ, ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಮಾತ್ರ ಆ ಪಂಚಾಯತ್ ಯಶಸ್ಸು ಕಾಣ್ತಾ ಇದೆ. ನಮ್ಮ ನರಿಗಾನ ಪಂಚಾಯತ್ ಹಿಂದೆ ನಾನು ಅಧ್ಯಕ್ಷ ಉಪಾಧ್ಯಕ್ಷನಾಗಿ ಇಲ್ಲಿ ದುಡಿದವ, ಎಲ್ಲರ ಸಹಕಾರ ಪಡೆದು ಆ ಸಮಯದಲ್ಲಿ ಜನರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಸಮಸ್ಯೆ ನಮ್ಗೆ ಗೊತ್ತಿದೆ, ನೀರಿದ್ದೇ ಮುಖ್ಯ ಸಮಸ್ಯೆ, ಅದು ನವೋದ್ರವರಿಗೆ ತುಂಬ ಗೊತ್ತಿದೆ. ಈಗ ಬಹುಶಃ ಇನ್ನು ಮುಂದೆ ಆ ಸಮಸ್ಯೆ ಬರಲಿಕ್ಕಿಲ್ಲ. ಊರಿನ ಚಿಕ್ಕ ಪುಟ್ಟ ಸಮಸ್ಯೆಗಳು ದೊಡ್ಡದಾಗಿ ನಮಗೆ ಕಾಣ್ತಾ ಇವೆ. ನವಾಜ್ ಜ್ಯೋತಿ ಅವರ ಮುಖಂಡತ್ವದಲ್ಲಿ ಎಲ್ಲ ಸದಸ್ಯರ ಜೊತೆ ಸೇರಿ ಖಂಡಿತ ಊರಿನ ಅಭಿವೃದ್ಧಿಗೆ ಸಹಕರಿಸಿ ಅಂತ ಹೇಳಿ ಇನ್ನೊಮ್ಮೆ ನಿಮ್ಮನ್ನು ಅಭಿನಂದಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಊರಿನ ನವಾಜರ ಆತ್ಮೀಯರು ಎಲ್ಲರಿಗೂ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಒಳ್ಳೆ ವ್ಯಕ್ತಿ, ಒಳ್ಳೆ ಪೊಸಿಷನ್ ಬರುವಾಗ ನಾವು ಖಂಡಿತ ಸಹಕಾರ ಕೊಡಬೇಕು, ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕಾಜರ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ನವಾಜ್ರವರೇ ಈಗ ಪಂಚಾಯತ್ನ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಪಂಚಾಯತಿನ ಎಲ್ಲ ಸದಸ್ಯರುಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಊರಿನ ಗ್ರಾಮದ ಹಿರಿಯರೇ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ದಿನದಲ್ಲಿ ಈ ಗ್ರಾಮದಲ್ಲಿರ್ತಕ್ಕಂಥ ಸಮಾಜದ ಕಟ್ಟ ಕಡೆಯ, ಈ ನಾಡಿನ ಸಮಾಜದ
ಊರಿನ ಕಟ್ಟ ಕಡೆ ವ್ಯಕ್ತಿಯ ಕಣ್ಣೀರು ಒರೆಸೋ ಕೆಲಸ ನವಾಜರವರಿಂದ ಆಗಲಿ, ಸಮಾಜಕ್ಕೆ ಈ ನಾಡಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಅವರು ಕೊಡಲಿ ಎಂಬುದಾಗಿ ಹಾರೈಸ್ತಾ ಅವರಿಗೆ ಶುಭವಾಗಲಿ. ಭಗವಂತನವರನ್ನು ಇನ್ನಷ್ಟು ಆರೋಗ್ಯ ಮತ್ತು ಆಯುಷ್ಯವನ್ನು ದೀರ್ಘಾಯುಷ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು. ನರಿಂಗಾನ ಗ್ರಾಮ ಪಂಚಾಯತಿನ ನೂತನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಗಿರತಕ್ಕಂತಹ ಇಬ್ಬರಿಗೂ ಕೂಡ ನಾನು ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ವತಿಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಬಹುಶಃ ಜಾಸ್ತಿ ಮಾತಾಡತಕ್ಕಂಥ ಸಮಯವಲ್ಲ, ಸಂದರ್ಭನೂ ಅಲ್ಲ. ಇದನ್ನೆಲ್ಲ ನೆನಪಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು ಮುಡಿಪು ಬ್ಲಾಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕಾಜರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಒಬ್ಬ ಯುವ ನಾಯಕರು ಇದೀಗಾಗಲೇ ಸಿದ್ದಿಕರವರು ಹೇಳಿರುವ ಹಾಗೆ ಅವರು ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ ನವಾಜ್ರವರು ಈ ರಂಗದಲ್ಲಿ ಇರುವಂಥದ್ದು. ಯಾಕಂತ ಹೇಳಿದ್ರೆ ನಾನು ಮತ್ತು ನವಾಜ್ರವರು ಅನೇಕ ವರ್ಷಗಳಿಂದ ಒಟ್ಟಿಗೆ ಕೆಲವೊಂದು ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡಿ ಬಹಳ ಅನ್ಯೋನ್ಯತೆಯಿಂದ ಈ ಸಮಾಜದಲ್ಲಿ ನಡೀತಕ್ಕಂಥ ಕೆಲವೊಂದು ವಿಚಾರದಲ್ಲಿ ನಾವು ಒಟ್ಟಾಗಿ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ವಿಚಾರ ಹೇಳಿದ್ರೊಂದಿಗೆ ಅವರು ಯಾವತ್ತೂ ಕೂಡ ತನಗೆ ಅಧಿಕಾರ ಬೇಕನ್ನತಕ್ಕಂಥ ಹಂಬಲವನ್ನು ಯಾವತ್ತೂ ಕೂಡ ಇಟ್ಕೊಂಡಿಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಕೊಟ್ಕೊಂಡು ನಾನು ನನ್ನ ಭಾಷಣವನ್ನು ನಿಲ್ಲಿಸ್ತೇನೆ. ಯಾಕೆಂತ ಹೇಳಿದ್ರೆ ಕಳೆದ ಅವಧಿಯಲ್ಲ, ಅದಕ್ಕಿಂತ ಮೊದಲು ನಮ್ಮ ಆಂತರಿಕ ಚುನಾವಣೆ ಯೂತ್ ಕಾಂಗ್ರೆಸ್ನ ಎಲೆಕ್ಷನ್ ಬಂದಾಗ ಅವರು ನನ್ನೊಟ್ಟಿಗೆ, ನಾನು ಜಿಲ್ಲೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಹಗಲು ರಾತ್ರಿ ನನ್ನೊಟ್ಟಿಗೆ ಯೂತ್ ಕಾಂಗ್ರೆಸ್ನ ಪರವಾಗಿ ದುಡಿತಾ ಇದ್ರು. ಈ ಸಂದರ್ಭದಲ್ಲಿ ನನ್ನ ಚುನಾವಣೆ ಎಲ್ಲ ಕಳೆದ ನಂತರ ಅವರಲ್ಲಿ ಕೇಳಿದೆ, ನೀವು ಅಸೆಂಬ್ಲಿಯ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಅರಸ್ಕೊಂಡು ಬೇಕನ್ನತಕ್ಕಂಥ ವಿಚಾರವನ್ನು ಅವರು ತಿಳಿಸಿದಾಗ, ಖಂಡಿತವಾಗಿ ನಾನು ಪಕ್ಷದಲ್ಲಿದ್ದುಕೊಂಡು ನಿಮಗೆ ಸಹ ಮಾಡಿದ್ದೇನೆ ಹೊರತು ನಾನು ಅಧಿಕಾರಕ್ಕಾಗಿ ಯಾವತ್ತೂ ಕೂಡ ಮಾಡಿಲ್ಲ ಅನ್ನತಕ್ಕಂಥ ಸಂದರ್ಭ ಹೇಳಿದಾಗ, ಇವತ್ತು ಅದೇ ನವಾಜ್ರವರು ಪಂಚಾಯತಿನ ಅಧ್ಯಕ್ಷರಾಗಿ ಅವರಿಗೆ ಅವಕಾಶ ದೊರಕಿದೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಎಲ್ಲರ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ತಾವು ಸ್ಪಷ್ಟವಾಗಿ ಮತ್ತು ಅನೇಕ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕನ್ನತಕ್ಕಂಥ ಒಂದು ಸಲಹೆಯನ್ನು ಕೊಡುತ್ತಾ ನನಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾ ವೇದಿಕೆ ಹಿಡಿತನ ಗಣ್ಯರೇ, ಅಂಚನೆ ತೀರ್ಥಿತ್ರ ಮಾತ ಬಂಧುಳೆ, ಇಡೀ ನಮ್ಮ ರಡ್ಡರೆ ವರ್ಷ ಪ್ರೆಸಿಡೆಂಟ್ ಅಧ್ಯಕ್ಷರೇ ಬರ್ತದೆ, ಕರಿನೆಟ್ ರಡ್ಡರೆ ವರ್ಷ ಇದಕ್ಕೆ ನನಗೆ ಹೊಸ ಬೇರೆ ಉಪಾಧ್ಯಕ್ಷರಲ್ಲಾಗುತ್ತೇರಿ, ಉಪಾಧ್ಯಕ್ಷರೇ ಅನ್ನಲ್ಲ ಅಧ್ಯಕ್ಷರೇ ಲೆಕ್ಕೋಣೆ ಬೇರೆ ದುಬ್ಬು ನವಾಜು ಮಂತೇರಿ ಅಂಡೈತೆ ಎಲ್ಲಿ ಪ್ರಯೋಜನ ಆರು ಪಂಚಾಯತ್ ಅಧ್ಯಕ್ಷರೇ ಅದು ಊರುಗಳ ಪ್ರಯೋಜನ ಅವನ್ನೆಲ್ಲ ಹತ್ತು ಆರು ಅಧ್ಯಕ್ಷರೇ ಆಗಿಲ್ಲ ಪ್ರಯೋಜನ ಅದನ್ನ ಅಧ್ಯಕ್ಷರೇ ಆಗಿ ಡಬಲ್ ಪ್ರಯೋಜನ ಇರಲ್ಲ ಅಂಚಾದು ಆರೆಗೆ ಮಾತೇ ಇರಲೈತೆ 15 ಮೆಂಬರ್ನಾಗ ಉಳ್ಳೇರಿ. ಈ 15 ಮೆಂಬರ್ನಾಗ ಎಲ್ಲರೂ ಪತ್ತೊಂದು ಮಾತು ಒಗ್ಗಟ್ಟು ಊರಿಗೂ ಆಪುಣ ಗ್ರಾಮಗೂ ಆಪುಣ ಅದೇನು ಕೆಲಸಗಳು ಪೂರ ಮಣಪಾದು ಆರೋಗ್ಯ ಎಡ್ಡೆ ವ್ಯಕ್ತಿಂದು ನನ್ನ ಮಿತ್ತಿಲ್ಲ ತೋಜಾದು ನನ್ನ ಬರ್ಪುಣ ಇಲೆಕ್ಷನ್ ಕಾಣಾರಿಗೆ ನೇಟ್ ನಾವು ಅರೆದು ನೇರ್ದು ಮಲ್ಲ ಪೋಸ್ಟರ್ ಗೋಪಿಲಕ್ಕಂತ ಸಾಧ್ಯವಾಯ್ಪಾದು ಅಕ್ಲಿ ರೆಡ್ಡಿ ಜನ ಈ ಸರ್ತಿ ಅಧ್ಯಕ್ಷ ಪಧ್ಯಕ್ಷರಾಗಿ ಪೊರುಡು ಮಾತೆಲ್ಲ ಮೆಂಬರ್ ಮಾತ ಕೂಡ್ದು ಊರ್ದಕ್ಕೂ ಸಪೋರ್ಟ್ ಬಂತದ್ದು ಅಕುಳ ನಂಗೆ ಸಪೋರ್ಟ್ ಬಂತದ್ದು ಅಕುಳು ನಡಪೋಡು ಬಂದದ್ದು ಎನ್ನರಡ್ಡು ಪಾತಾರ. ನರಿಂಗಾನ ಗ್ರಾಮ ಪಂಚಾಯತ್ ಎಲ್ಲ ಜಾತಿ ಮತ ಧರ್ಮದವರು ಅತ್ಯಂತ ಸೌಹಾರ್ದತೆ ಶಾಂತಿಯುತವಾಗಿ ಜೀವಿಸಿದ ಈ ಒಂದು ಪ್ರದೇಶ ನರಿಂಗಾನ ಗ್ರಾಮ ಪಂಚಾಯತ್ ಒಂದು ಇತಿಹಾಸ ಇದೆ. ಅದರಲ್ಲೂ ಕೂಡ ನಮ್ಮ ಇವತ್ತು ನರಿಂಗಾನ ಗ್ರಾಮ ಪಂಚಾಯತ್ಗೆ ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ನನ್ನ ಅತ್ಯಂತ ಆತ್ಮೀಯರು ಉತ್ಸಾಹಿ ಕ್ರಿಯಾಶೀಲ ಯುವಕ ನವಾಜ್ ನರಿಂಗಾನವರಿಗೆ ನಾನು ಎಲ್ಲ ರೀತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಂದಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ಶ್ರೀಮತಿ ಜ್ಯೋತಿ ಅವರಿಗೆ ಅಕ್ಕನವರಿಗೆ ಕೂಡ ನಾನು ಅತ್ಯಂತ ಆತ್ಮೀಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಹಿಂದಿನ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಕಟಪೂರ್ವ ಉಪಾಧ್ಯಕ್ಷರು ಕೂಡ ಧನ್ಯವಾದಗಳು. ನರಿಂಗಾನ ಗ್ರಾಮ ಪಂಚಾಯತ್ ಯಾವತ್ತೂ ಕೂಡ ಕಾಂಗ್ರೆಸ್ನ ಒಂದು ಕೋಟೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸಾಕ್ಷಿಯಾಗಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ಗುರು ಹಿರಿಯರು ಕೂಡ ಎಲ್ಲರೂ ಕೂಡ ಆಶೀರ್ವಾದ ಮಾಡಲು ಆಗಮಿಸಿದೆ. ಅದರೊಂದಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಪ್ರಶಾಂತ್ ಕಾಜರ್ ನೇತೃತ್ವದಲ್ಲಿ ಇವತ್ತು ಎಲ್ಲ ರೀತಿಯ ಶುಭಾಶಯ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ಆತ್ಮೀಯರು ಸಮಾಜ ಸೇವಕರು ಆದ ನವಾಜ್ ಕಲ್ಲರ್ಕೋಡಿ ಇವರಿಗೆ ನೂತನವಾಗಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ಪ್ರಕಾರ ಉಪಾಧ್ಯಕ್ಷರಾದಂಥ ಸುಜಾತರವರಿಗೂ ಸಹ ಜ್ಯೋತಿಯವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನವಾಜ್ ಕಲ್ಲರ್ಕೋಡಿ ಅವರೊಬ್ಬ ಒಳ್ಳೆಯ ಉತ್ತಮ ಸಮಾಜ ಸೇವಕ. ಹಲವಾರು ಸಂಘ ಸಂಸ್ಥೆಗಳಲ್ಲಿ
ಹಲವಾರು ಜನರಿಗೆ ರಾತ್ರೋಗಲೆನ್ನದೆ ಎಲ್ಲ ಅವರ ಕಷ್ಟ ಸಮಯಗಳಲ್ಲೂ ಧಾವಿಸಿ ಅವರಿಗೆ ಬೇಕಾದ ಕಾರ್ಯಗಳನ್ನು ನಿರ್ವಹಿಸುತ್ತಿರುವಂತಹ ವ್ಯಕ್ತಿ. ಈಗ ನೂತನವಾಗಿ ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯಲ್ಲಿ ಕೂಡ ಅಧ್ಯಕ್ಷರಾಗಿ ಅವರು ಆಗಿದ್ದಾರೆ. ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯು ಕೂಡ ಇವರಿಗೆ ಅಧ್ಯಕ್ಷ ಆದ ನಂತರ ಬಹಳ ವೇಗವಾಗಿ ಮುಂದೆ ಸಾಗ್ತಾ ಇದೆ. ಅದೇ ಪ್ರಕಾರ ಇಲ್ಲಿ ನರಿಂಗಾನ ಗ್ರಾಮದಲ್ಲೂ ಸಹ ಈ ಗ್ರಾಮದ ಜನರಿಗೆಲ್ಲರಿಗೂ ಇವರಿಂದ ಒಳ್ಳೆ ಉಪಕಾರ, ಒಳ್ಳೆ ಕೆಲಸವನ್ನು ಆಗಲಿ ಅಂತ ಹೇಳಿ ಆಶಿಸುತ್ತಿದ್ದೇನೆ. ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಆಯ್ಕೆಯಾದ ವೇದಿಕೆಯಲ್ಲಿ ಆಸೀನರಾದ ನಮ್ಮ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವರವರೇ ಹಾಗೂ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನವಾಜ್ ಕಲ್ಲರಗೋಡಿಯವರೇ ಹಾಗೂ ಉಪಾಧ್ಯಕ್ಷರಾದ ಜ್ಯೋತಿ ಡಿಸೋಜರವರೇ ಹಾಗೂ ಇಲ್ಲಿ ನಮ್ಮ ಸೇರಿರುವ ಅತಿಥಿಗಳೇ ಹಾಗೂ ಗ್ರಾಮಸ್ಥರೇ, ನನ್ನ 2.5 ವರ್ಷದ ಅವಧಿಯಲ್ಲಿ ನನಗೆ ಏನು ದೊಡ್ಡದೇನು ಕಷ್ಟ ಆಗಲಿಲ್ಲ. ಯಾಕೆಂದರೆ ಈಗಿನ ಅಧ್ಯಕ್ಷರೇ ನನಗೆ ಉಪಾಧ್ಯಕ್ಷರಾಗಿದ್ದರಿಂದ ಎಲ್ಲ ಕೆಲಸ ಕಾರ್ಯಗಳಿಗೆ ಅವರು ನಾನು ಏನೋ ಕೆಲಸ ಮಾಡು ಅಂತ ಹೇಳಿ ಅದಕ್ಕೆ ಯಾವುದಕ್ಕೂ ಅವರು ಬೇಡ ಅನ್ನದೇ ನನ್ನ ಕೆಲಸ ಕಾರ್ಯಗಳಿಗೆ ಒಗ್ಗಟ್ಟಾಗಿ ನಿಂತು ಅವರು ನನಗೆ ಎಲ್ಲ ಸಲಹೆ ಸೂಚನೆ ನೀಡುತ್ತಾ ಮಾರ್ಗದರ್ಶಕರಾಗಿದ್ದರು. ಹಾಗೆಯೇ ನಮ್ಮ ಗ್ರಾಮದ ನಮ್ಮ ಪಂಚಾಯತ್ನ ಸದಸ್ಯರು ಕೂಡ ಒಗ್ಗಟ್ಟಾಗಿ ನಾವು ನನಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನನ್ನ ಅಧ್ಯಕ್ಷರಿಗೆ ಕಪ್ಪು ಚುಕ್ಕೆ ಬಾರದಂತೆ ಅವರೆಲ್ಲರೂ ನನಗೆ 2 ವರ್ಷದಲ್ಲಿ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನನ್ನ 2.5 ವರ್ಷ ಅವಧಿಯಲ್ಲಿ ನಾವು ನಮ್ಮ ಯುಟಿಕದರ್ ಸರ್ ಅವರು ಕೂಡ ನನಗೆ ನಮ್ಮ ಗ್ರಾಮಕ್ಕೆ ತುಂಬ ರೀತಿಯಲ್ಲಿ ಅವರು ಅಂದರೆ ನೀರಿನ ವ್ಯವಸ್ಥೆ ಹಾಗೆ ಕೆಲವರು ರೋಡ್ನ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ನನಗೆ ತುಂಬ ಅನುದಾನವನ್ನು ಕೊಟ್ಟು ನಮ್ಮ ಗ್ರಾಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಾನು ಅಧ್ಯಕ್ಷರಿರುವಾಗ ತುಂಬ ಸಂತೋಷ ವಿಷಯ ಏನೆಂದರೆ ನರಿಂಗಾನ ಗ್ರಾಮದಲ್ಲಿ ಪ್ರಥಮವಾಗಿ ಕಂಬಳವೊಂದು ಆಯಿತು. ಅದು ತುಂಬ ನಮ್ಮ ಗ್ರಾಮಕ್ಕೆ ತುಂಬ ಖುಷಿಯ ವಿಷಯ. ಹಾಗೆ ಇದಕ್ಕೆ ಈ ಅವಧಿಯಲ್ಲಿ ನಾನು ಯುಟಿಕದಾಸ್ ಅವರು ಸ್ಮರಿಸಲೇಬೇಕು. ಏಕೆಂದರೆ ಅವರ ಸಹಕಾರದಿಂದ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದೊಂದು ನರಿಂಗಾನ ಮೋರ್ಲ ಬೋಳ ಎಂದು ಹೆಸರು ಗೊತ್ತಾಗಲು ಕಾರಣ ಅವರಿಂದ. ಆದ್ದರಿಂದ ಇನ್ನು ಮುಂದೆ ಕೂಡ ಆಗುವ ಕಂಬಳದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕಂಬಳೋತ್ಸವವನ್ನು ಜಾತಿ ಮತ ಭೇದ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಡಬೇಕು. ಆದ್ದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಒಳ್ಳೆಯ ಯುವ ನಾಯಕರು. ಅವರು ಇಷ್ಟರವರೆಗೆ ಎಲ್ಲ ರೀತಿಯಲ್ಲೂ ಕೆಲಸಗಳನ್ನು ತುಂಬ ಮುತುವರ್ಜಿಯಿಂದ ಮಾಡುತ್ತಾರೆ. ಆದರೆ ಇನ್ನು ಮುಂದೆ ಕೂಡ ಅವರು ನಮ್ಮ ಗ್ರಾಮಕ್ಕೆ ಒಳ್ಳೆಯ ರೀತಿಯನ್ನು ಸೇವೆಯನ್ನು ಮಾಡುತ್ತಾರೆ ಎಂದು ಅವರು ಅದು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ವೇದಿಕೆಯಲ್ಲಿ ಆಗಲಿದ್ದ ನೂತನ ಅಧ್ಯಕ್ಷರಾದಂಥ ನವಾಜ್ ಕಲ್ಲರಗೋಡಿ, ಮುಡಿಪು ಬ್ಲಾಕ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಹಾಗೂ ವೇದಿಕೆಯಲ್ಲಿದ್ದ ಸರ್ವ ಗಣ್ಯಾಧಿಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ನರಿಂಗಾನದ ಸರ್ವ ಸದಸ್ಯರುಗಳೇ ಹಾಗೂ ನನ್ನ ಊರಿನ ನಾಗರಿಕರೇ, ನಾನು ಹೇಳುವುದೇನೆಂದರೆ 2.5 ವರ್ಷದ ಅವಧಿಯಲ್ಲಿ ನನ್ನ ಕೈಯಲ್ಲಾಗುವಷ್ಟು ಸೇವೆಯನ್ನು 5 ವಾರ್ಡ್ಗೆ ಕೊಡುತ್ತೇನೆಂದು ನಾನು ಹಾಗೂ ನೂತನ ಅಧ್ಯಕ್ಷರ ನವಾಜ್ ಕಲ್ಲರಗೋಡಿ ಒಟ್ಟಿಗೆ ಈ ಕೆಲಸವನ್ನು ಮಾಡಿಕೊಡುತ್ತೇನೆಂದು ನಿಮಗೆ ಈ ಮೂಲಕ ವಿನಂತಿಸುತ್ತೇನೆ. ಜೈ ಭಾರತ್, ಜೈ ಕರ್ನಾಟಕ. ಇವತ್ತಿನ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ನನ್ನ ನಾಯಕರು, ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಪ್ರಶಾಂತ್ ಕಾಜವ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ನನ್ನ ನಾಯಕರು, ನರಿಂಗಾನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಮುಡಿಪು ಬ್ಲಾಕ್ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತಹ ಸಿದ್ದಿಕ್ ಪಾರೆ ಅವರೇ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಜಲೀಲ್ ರವರೇ ಹಾಗೂ ನರಿಂಗಾನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಮಹಮ್ಮದ್ ಪಾರೆ ಅವರೇ ಹಾಗೂ ಅಹಿಂದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಪದ್ಮನಾಭ ನರಿಂಗಾನ್ರವರೇ ಹಾಗೂ ನಮ್ಮ ನಾಯಕರಾದಂಥ ಐತಬ್ ಶೆಟ್ಟಿರವರೇ ಹಾಗೂ ನರಿಂಗಾನ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷೆ ಅಂತ ಶ್ರೀಮತಿ ಶೈಲಜಾ ಶೆಟ್ಟಿರವರೇ ಹಾಗೂ ನೂತನವಾಗಿ ಉಪಾಧ್ಯಕ್ಷ ಆಯ್ಕೆಯಾದಂಥ ಜ್ಯೋತಿ ಡಿಸೋಜರವರೇ ಹಾಗೂ ನಮ್ಮ ನಾಯಕರು, ಈ ಊರಿನ ಹಿರಿಯ ನಮ್ಮ ಕಾಂಗ್ರೆಸ್ ಪಕ್ಷದ ನೇತಾರರಾದಂತಹ ಇಬ್ರಾಹಿಂ ಮೋರ್ಲರವರೇ ಹಾಗೂ ನರಿಂಗಾನ ವಲಯ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರಾದಂಥ ಚಂದ್ರ ಶೆಟ್ಟಿ ಮೋರ್ಲರವರೇ ಹಾಗೂ
ನರಿಂಗಾನ ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಹನೀಫ್ ಸಂದೈತುಲ್ರವರೇ ಹಾಗೂ ನನ್ನ ಆತ್ಮೀಯ ಮಿತ್ರರು ಮುನ್ನೂರು ಗ್ರಾಮ ಪಂಚಾಯತ್ನ ಸದಸ್ಯರು, ಮುನ್ನೂರು ವಲಯ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಅಜೀಜ್ ಆರ್ಕೆಸಿರವರೇ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂತಹ ನನ್ನ ಆತ್ಮೀಯರು ನಾಸಿರ್ ನಡುಪದರವರೇ ಹಾಗೂ ನಮ್ಮ ಆತ್ಮೀಯ ಮಿತ್ರರು, ನನ್ನ ಹಿತೈಷಿಯು ಹಾಗೂ ಮಂಗಳೂರು ತಾಲೂಕ್ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಮೋನಾಕರ್ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಅಂತ ನಾಸಿರ್ ಸಾಮನಗಿರವರೇ ಹಾಗೂ ನನ್ನ ಆತ್ಮೀಯ ಮಿತ್ರರು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಹಾಗೂ ತಲಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ವೈಭವ್ ಶೆಟ್ಟಿರವರೇ ಹಾಗೂ ನನ್ನ ಆತ್ಮೀಯ ಮಿತ್ರರಾದಂತಹ ಜಕರಿಯಾ ಮಲಾರ್ರವರೇ ಹಾಗೂ ನರಿಂಗಾನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಜೋಸಫ್ ಕುಟಿನ್ರವರೇ ಹಾಗೂ ಹಿರಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ರಜಾಕ್ ಉಕ್ಕಾಜರವರೇ ಹಾಗೂ ನಮ್ಮ ನರಿಂಗಾನ ವಲಯ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ KG ಗಟ್ರವರೇ ಹಾಗೂ ನನ್ನ ಆತ್ಮೀಯ ಮಿತ್ರರು ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಸ್ಥಾಪಕ ಅಧ್ಯಕ್ಷರು ಪ್ರಸ್ತುತ ಗೌರವಾಧ್ಯಕ್ಷರಾದಂತಹ ಸಿದ್ದಿಕ್ ಮಂಜೇಶ್ವರ್ ಅವರೇ ಹಾಗೂ ನರಿಂಗಾನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಅಬ್ದುಲ್ಲಾ ಕೊಡಂಚಿಲ್ರವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಪೂಜನೀಯ ತಂದೆಯವರು ಹಾಗೂ ಎಲ್ಲ ಗೌರವಾನ್ವಿತ ಪಂಚಾಯತಿನ ಸದಸ್ಯರು, ಪತ್ರಿಕಾ ಮಾಧ್ಯಮದವರು, ನನ್ನ ಹಿತೈಷಿಗಳು ಹಾಗೂ ಎಲ್ಲ ನರಿಂಗಾನ ಗ್ರಾಮಸ್ಥರೇ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಬಹಳ ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಬೇರೆ ಕಾರ್ಯಕ್ರಮ ಇದೆ, ಆದರೂ ನನ್ನ ಮೇಲೆ ಪ್ರೀತಿ ಇಟ್ಟು ಬೆಳಿಗ್ಗೆ 11 ಗಂಟೆಗೆ ಬಂದು ಇಷ್ಟು ಸಮಯ ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ವಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು 2020ನೇ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅಷ್ಟೇನು ಉತ್ಸುಕನಾಗಿರಲಿಲ್ಲ, ಯಾಕಂದರೆ ವಿದೇಶದಲ್ಲಿದ್ದೆ. ಆದರೂ ಅನಿವಾರ್ಯ ಕಾರಣದಿಂದಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕಾಯಿತು. ಆ ಒಂದು ಸ್ಪರ್ಧೆಯಲ್ಲಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನನಗೆ ನನ್ನ ಕೆಲಸಕ್ಕೆ ಸ್ಪಂದನೆ ಕೊಟ್ಟು ನನ್ನ ಈ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಮಾಡಿದಂತಹ ನನ್ನ ನರಿಂಗಾನ ಗ್ರಾಮದ 1ನೇ ವಾರ್ಡಿನ ಸರ್ವ ಗ್ರಾಮಸ್ಥರಿಗೂ ಸರ್ವ ನನ್ನ ಹಿತೈಷಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅಷ್ಟೇ ಅಲ್ಲದೆ ನಾನೇನು ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾದ ನಂತರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬಂದಾಗ ಮೀಸಲಾತಿಯು ಸಾಮಾನ್ಯ ಮಹಿಳೆಗೆ ಬಂದು ಹಿಂದುಳಿದ ವರ್ಗ ಉಪಾಧ್ಯಕ್ಷ ಬಂದಾಗಲೂ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ನಮ್ಮ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾನ್ಯ ಸಭಾಧ್ಯಕ್ಷರಾದಂಥ UT ಖಾದರ್ ಸರ್ ಅವರು ಹಾಗೂ ಬ್ಲಾಕ್ ಅಧ್ಯಕ್ಷರಾದಂಥ ಪ್ರಶಾಂತ್ ಕಾಜರ್ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು, ಪಂಚಾಯತ್ ಸದಸ್ಯರು ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. 2 ವರ್ಷ ಯಾವುದೇ ರೀತಿಯ ನಮ್ಮ ಗ್ರಾಮಕ್ಕೆ ಕಳಂಕ ಬರದೆ, ಪಕ್ಷಕ್ಕೆ ಯಾವುದೇ ಕಳಂಕ ಬರದೆ ಹಾಗೂ ಪಂಚಾಯತಿಗೆ ಕೂಡ ಯಾವುದೇ ರೀತಿಯ ತೊಂದರೆ ಬರದ ರೀತಿಯಲ್ಲಿ ನಾನು ನಿಷ್ಪಕ್ಷಪಾತವಾಗಿ ನನ್ನಿಂದಾಗುವಂತಹ ಸೇವೆಯನ್ನು ನಾನು ಮಾನ್ಯ ಅಧ್ಯಕ್ಷರಾದಂತಹ ಶೈಲಜಾ ಶೆಟ್ಟಿರವರ ಬೆನ್ನೆಲುಬಾಗಿ ನಿಂತು ನಾನು ಮಾಡಿದ್ದೇನೆ. ಅದರ ಬಗ್ಗೆ ನನಗೆ ಅಭಿಮಾನ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಂತರ ಏನು ದ್ವಿತೀಯ ಅವಧಿಗೆ ಅಧ್ಯಕ್ಷರ ಸ್ಥಾನಕ್ಕೆ ಹಿಂದುಳಿದ ವರ್ಗ ಬಂದಂಥ ಸಂದರ್ಭದಲ್ಲಿ ಕೂಡ ನನ್ನ ಮೇಲೆ ಅದೇ ಪ್ರೀತಿ ಮತ್ತು ವಿಶ್ವಾಸ ಇಟ್ಟು ನನ್ನ ಎಲ್ಲ ಪಕ್ಷದ ನಾಯಕರು ಹಾಗೂ ಮಾನ್ಯ ಸಭಾಧ್ಯಕ್ಷರಾದ UT ಖಾದರ್ ಸರ್ ಅವರು ಕೂಡ ನನ್ನ ಹೆಸರು ಪ್ರಸ್ತಾವ ಮಾಡಿದರು. ಆ ನಂತರ ಎಲ್ಲ ಪಂಚಾಯತ್ ಗೌರವಾನ್ವಿತ ಎಲ್ಲ 16 ಪಂಚಾಯತ್ ಸದಸ್ಯರು ಕೂಡ ಒಂದೇ ರೀತಿಯಲ್ಲಿ ನನ್ನನ್ನು ಪಂಚಾಯತ್ ಅಧ್ಯಕ್ಷನಾಗಿ ಸೂಚನೆ ಮಾಡಿದರು. ನಿಮ್ಮ ಏನು ನನ್ನ ಮೇಲೆ ಪ್ರೀತಿ ವಿಶ್ವಾಸ ನೀವು ಇಟ್ಟಿದ್ದೀರೋ ಅದಕ್ಕೆ ಖಂಡಿತ ನಾನು ಚ್ಯುತಿ ಬರುವ ಕೆಲಸ ಖಂಡಿತ ಮಾಡಲ್ಲ. ಈ 2.5 ವರ್ಷ ಅವಧಿಯಲ್ಲಿ ನಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಆಗಬೇಕು ಅದನ್ನು ಎಲ್ಲ ಕೆಲಸಕ್ಕೂ ನನ್ನಿಂದಾದಂತಹ ಪ್ರಯತ್ನ ನಾನು ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಅವರ ಎಲ್ಲ ಅನುದಾನವನ್ನು ಪಡೆದುಕೊಂಡು ನನ್ನಿಂದಾದಂಥ ಸೇವೆ ಖಂಡಿತ ನಾನು ಮಾಡುತ್ತೇನೆ. ಅದೇ ರೀತಿ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಏನೇನು 5 ಗ್ಯಾರಂಟಿಗಳಿದೆ ಅದು ನಮ್ಮ ಗ್ರಾಮದ ನರಿಂಗಾನ ಗ್ರಾಮದ ಕಟ್ಟ ಕಡೆಯ ಒಬ್ಬ ವ್ಯಕ್ತಿ ಕೂಡ ವಂಚಿತರಾಗಬಾರದು. ಇದು ನನ್ನ ಮುಖ್ಯ ಗುರಿ. ಈ ಒಂದು 2.5 ವರ್ಷದೊಳಗಡೆ ಏನು ನಮ್ಮ ಈ ಸರ್ಕಾರದ ಗ್ಯಾರಂಟಿ ಯೋಜನೆ ಇದೆಯೋ ಅದು ನರಿಂಗಾನ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಹ ವ್ಯಕ್ತಿಗೆ ತಲುಪ್ತದೆ. ಅದನ್ನು ತಲುಪುವ ವ್ಯವಸ್ಥೆ ಖಂಡಿತ ನಾನು ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ನಾನು ಭರವಸೆ ನೀಡ್ತಾ ಇದ್ದೇನೆ. ನಮ್ಮ ಗ್ರಾಮದ ಯಾವ ವ್ಯಕ್ತಿಯ ಅರ್ಹ ವ್ಯಕ್ತಿಗಳಿದ್ದಾರೋ ಅವರನ್ನು ಗುರುತಿಸಿ ನಾವು ನಮ್ಮ ಅಧ್ಯಕ್ಷರು
ಬ್ಲಾಕ್ ಅಧ್ಯಕ್ಷರು ಕೂಡ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಏನು ಇವತ್ತು ನಾವು ಅಧಿಕಾರ ಸ್ವೀಕರಿಸಿದ ನಂತರ ನಾಳೇನು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇದೆ, ನಾಳಿನಿಂದಲೇ 17ನೇ ದಿನಾಂಕದಿಂದಲೇ ನಾವು 5 ವಾರ್ಡ್ಗೂ ಕೂಡ 5 ತಂಡವನ್ನು ರಚನೆ ಮಾಡಿಕೊಂಡು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಟ್ಟು ಯಾರು ಈ ಸರ್ಕಾರದ 5 ಗ್ಯಾರಂಟಿ ಯೋಜನೆಯಿಂದ ವಂಚಿತರಾಗಿದ್ದಾರೋ ಅದೇ ಯಾವುದೇ ಅವರ ಈ ಯೋಜನೆಗೆ ಯಾವುದಾದರೂ ತೊಡಕುಂಟಾದರೆ ಆ ತೊಡಕನ್ನು ಸರಿಪಡಿಸಲು ಹಾಗೂ ನಮ್ಮ ಗ್ರಾಮದಲ್ಲಿ ಇನ್ನಿತರ ಯಾರು ವೃದ್ಧಾಪ್ಯ ವೇತನದಿಂದ ವಂಚಿತರಾಗಿರಬಹುದು ಅಥವಾ ಏನು ಅಂಗವಿಕಲರಿರ್ಬೋದು, ವಿಧವಾ ವೇತನದಿಂದ ವಂಚಿತರಾಗಿರಬಹುದು ಅಥವಾ ಸರ್ಕಾರದಿಂದ ಏನು ಸವಲತ್ತುಗಳು ಯಾರಿಗೆ ಸಿಗ್ತದೋ ಅದರಿಂದ ವಂಚಿತರಾದಂತಹ ನಮ್ಮ ನರಿಂಗಾನ ಗ್ರಾಮದ ಕಟ್ಟಕಡೆಯ ವ್ಯಕ್ತಿ ಕೂಡ ತಲುಪುವ ಪ್ರಾಮಾಣಿಕ ಪ್ರಯತ್ನ ಖಂಡಿತ ನಾನು ಮಾಡ್ತೇನೆಂಬ ಮಾತನ್ನು ನಾನು ಈ ಸಭೆಯ ಮುಂದೆ ನಮ್ಮ ಅಧ್ಯಕ್ಷರಿಗೆ ಭರವಸೆಯನ್ನು ನೀಡುತ್ತಾ ಇದ್ದೇನೆ. ನೀವೇನು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಈ ಒಂದು ಗೌರವ ಹುದ್ದೆಗೆ ನೀವು ನನ್ನನ್ನು ಕಳಿಸಿದ್ದೀರಾ. ಖಂಡಿತವಾಗಿಯೂ ನಾನು ಈ ಒಂದು ಹುದ್ದೆಗೆ ಪಂಚಾಯತ್ ಅಧ್ಯಕ್ಷನಿಗೆ ಚ್ಯುತಿ ಬರುವಂತಹ ಕೆಲಸವನ್ನು ಖಂಡಿತ ನಾನು ಮಾಡುವುದಿಲ್ಲ ಅಂತ ಈ ನಿಮ್ಮ ಗ್ರಾಮಸ್ಥರ ಸಮ್ಮುಖದಲ್ಲಿ ನಾನು ಪ್ರಮಾಣ ಮಾಡುತ್ತೇನೆ. ಖಂಡಿತವಾಗಿಯೂ ನೀವು ಏನೇ ನಮ್ಮ ಗ್ರಾಮದ ಜನರಿಗೆ ಏನು ತೊಂದರೆ ಇದೆಯೋ, ಏನು ಸಮಸ್ಯೆ ಇದ್ದರೂ ಕಳೆದ 2.5 ವರ್ಷದಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಪಕ್ಷ ನಾನು ನೋಡಲಿಲ್ಲ. ಯಾವುದೇ ಪಕ್ಷ ಬಂದರೂ ಕೂಡ ಅದು ನಮಗೆ ಮತನ್ನು ಹಾಕಿದವರು ಇರ್ಬೋದು, ಮತ ಹಾಕದೇ ಇರೋದವರು ಇರ್ಬೋದು, ಅಥವಾ ಯಾವುದೇ ಜಾತಿ ವರ್ಗಕ್ಕೆ ಸೇರಿದವರು ಇರ್ಬೋದು, ಪಂಚಾಯತ್ನ ಒಳಗಡೆ ಬಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಯಾವುದೂ ಇಲ್ಲ. ನಮ್ಮ ಗ್ರಾಮಸ್ಥರು ಪಂಚಾಯತಿನಿಂದ ಅಥವಾ ಸರ್ಕಾರದಿಂದ ಏನು ಸವಲತ್ತು ಅವರಿಗೆ ಸಿಗಬೇಕು ಅದು ಖಂಡಿತ ಸಿಗಲೇಬೇಕು. ಅದು ಅವರ ಹಕ್ಕು. ಅದನ್ನು ಗೌರವಯುತವಾಗಿ ಅವರಿಗೆ ಒದಗಿಸುವ ಕೆಲಸ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರ ನಮ್ಮೆಲ್ಲರ ಜವಾಬ್ದಾರಿ. ಈ ಒಂದು 2.5 ವರ್ಷದಲ್ಲಿ ನಾವು ಆ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ನ್ಯಾಯಯುತವಾಗಿಯೂ ಅನ್ಯಾಯವಾಗಿ ಎಲ್ಲಿ ಕೂಡ ಹೋಗಲಿಲ್ಲ. ನ್ಯಾಯಕ್ಕೋಸ್ಕರ ಅದು ಯಾರೇ ಆದರೂ, ಕುಟುಂಬಿಕರಾದರೂ, ಸಂಬಂಧಿಕರಾದರೂ, ಗೆಳೆಯರಾದರೂ ನ್ಯಾಯದ ಮಾತಲ್ಲಿ ಯಾವುದೇ ಮುಲಾಜಿಲ್ಲ. ಅದು ಏನಿದ್ರೂ ಕೂಡ ನಾವು ನ್ಯಾಯಯುತವಾಗಿ ನಡೆದಿದ್ದೇವೆ. ಅದೇ ಕೆಲವು ನಮ್ಮೇನು ಆಡಳಿತದಲ್ಲಿ ಕೆಲವು ವ್ಯಕ್ತಿಗಳಿಗೆ ಬೇಸರ ಆಗಿರಬಹುದು, ಅದೇನಿದ್ರೂ ಕೂಡ ನಾವು ನಮ್ಮ ವೈಯಕ್ತಿಕವಾಗಿ ಯಾವುದಕ್ಕೂ ಕೂಡ ನಾವು ಮಾಡಲಿಲ್ಲ. ನಮ್ಮ ಗ್ರಾಮದ ಅಭಿವೃದ್ಧಿಗೋಸ್ಕರ, ನಮ್ಮ ಊರಿನ ಅಭಿವೃದ್ಧಿಗೋಸ್ಕರ ನಾವೇನು ತೀರ್ಮಾನ ತೆಗೆದಿದ್ದೆವು ಆ ಎಲ್ಲ ತೀರ್ಮಾನಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ. ಮುಂದಕ್ಕೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ರಾಜಿ ಇಲ್ಲ. ಅಭಿವೃದ್ಧಿ ವಿಚಾರಕ್ಕೋಸ್ಕರ ಏನೇ ಕೂಡ ತ್ಯಾಗ ಮಾಡಲಿಕ್ಕೆ ಬಂದರೂ ನಾವು ಅದನ್ನು ಮಾಡಬೇಕಾಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಹೆಚ್ಚನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಿಮ್ಮೆಲ್ಲರ ಶುಭ ಹಾರೈಕೆಗಳಿಗೆ ನಾನು ಅಭಾರಿಯಾಗಿದ್ದೇನೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತರಿಗಳು ನಮಸ್ಕಾರ. ಒಂದು ಭಾಷಣ ಮಾಡ್ಕೊಂಡು ಬರ್ತಾ ಇತ್ತು. ಒಟ್ಟು ಈತ ಜನ ದಾಯ್ದಾಯ್ದರು ಬಣ್ಣಗ ಇಂಥ ಹೊಸ ಅಧ್ಯಕ್ಷರನ್ನು ಬಕ್ಕ ಉಪಾಧ್ಯಕ್ಷರನ್ನು ಗೌರವ ಮಂತದ್ದು ಆಕೆಗೆ ಶುಭ ಆಶೀರ್ವಾದ ಕೊರ್ರೆ ಆತನ ಎಡ್ಡಪ್ಪು ಬೈಕರ್ ಬೈದ್ರಂಚಿನ ಮಾತ ಊರ್ದ ಅದ್ಯಮಣ್ಣ ಗಣ್ಯರು ಬೈದರು ಇತ್ಯಾದ ಪೂರ್ತಿಗೆ 1.5 ಗಂಟೆ ಅಂಡು ನಾನು ಇತ್ಯದಲ್ಲ ಪಾತ್ರ ಪೋಪುಜಿ ಎಂಕಲ ಮರಣಿ ಅಧ್ಯಕ್ಷರ ಬಕ್ಕ ಉಪಾಧ್ಯಕ್ಷರು ಆಯ್ಕೆ ಮಲ್ಪನ ದಿನ ಕೆಲವೊಂದು ವಿಚಾರಣೆಗಳನ್ನು ಚರ್ಚೆ ಮಾಡಿದ ಪಿರಪಾತ್ರನಾಥ ಸೂಕ್ತ ಹತ್ತು ವೇದಿಕೆ ಈ ಭಾಗದ ಹಿರಿಯ ಆದ್ಯಮನ್ಯ ಗಣ್ಯರೇ, ಕಿರಿಯ ಆದ್ಯಮನ್ಯ ಗಣ್ಯರೇ, ಪಂಚಾಯತ್ 17 ಸದಸ್ಯರನ್ನಗಳು ಮೋನಾಕ ಪಂಚಾಯತ್ ಸದಸ್ಯರನ್ನಗಳು ಎಂಚೊಪ್ಪಡು ಬಂಡ ಅವು ನರಿಂಗಾನ ಪಂಚಾಯತ್ ಅಂತದ್ದು ಕಲ್ಪೋಡು. ಈ ರೆಡ್ ಕೈತ 10 ಬಿರಳಿತ್ತು ಲೆಕ್ಕ ಅವು ಒಟ್ಟಿಗೆ ಮಲ್ಪನಾಗ ಪೂರ ಬೇರೆಲ್ಲ ಒಟ್ಟಿಗೆ ಅದು ಮಲ್ಪನ ಅಂಚಾದಪ್ಪನಾಗ ಈ ಪಂಚಾಯತ್ಗೆ ಬಾರಿ ಆತ ಪುದರುಂಡು ಕರಾವಳಿ ಜಿಲ್ಲೆಡು ಅವಳ್ಬಾದಿತ ರೆಡ್ ಜಿಲ್ಲೆಡು ಹೆಚ್ಚು ಬರೋದಂಡ ಬಹುಮತ ಬತ್ತಿನ ಪಂಚಾಯತ್ ಇತ್ತಂದಂಡ ಒಂಜಿ ಹತ್ತಿನ ರೆಡ್ ಉಪ್ಪು ಅತ್ತನ ಇಡೀ ಕರ್ನಾಟಕ ರಾಜ್ಯಡು ಒಂಜಿ ಬೆರಳಿಕೆ ಜಾಗ ಇತ್ತಂದಂಡ ಅವು ಎಂಕಲ್ಲ ನರಿಗಾನಡ್ಲ ಆತನ ಬಂಡ ಎಂಕಲ್ಲ ಮುಡಿಪು ಬ್ಲಾಕ್ಲ ಉಂಡು ಪಂಡ ಎಂಕ ಬಾರಿ ಆತು ಖುಷಿ ಅವನುಂಡು. ಯಾನು ಬ್ಲಾಕ್ದ ಅಧ್ಯಕ್ಷರ ಎಂಕೊಂಜಿ ಎಡ್ಡ ಒಂಜಿ ಒಪಿನಿಯನ್ ಈ ನರಿಗಾನ ಪಂಚಾಯತ್ ಕೊಂಡು ಮೊಳಿತ್ತಿನ ಮಾತ ನಾಗರಿಕ ಬಂದರು ಬಾರಿ ಆತಿ ಆತ್ಮೀಯರು ರಾಜಕೀಯ ಮಲ್ಪನ ಬರ್ತಡು ಬಾರಿ ಆತ ರಾಜಕೀಯ ಮಲ್ತಿರ್ನಾಂಡ
ಅನ್ಯೋನ್ಯತೆ ಬದುಕುನಂಚಿನ ಒಂಜಿ ಜಾಗ ಇತ್ತಂದ ಅವು ನರಿಗಾನ ಗ್ರಾಮ ಪಂಚಾಯತ್ ಪಂಡ ತಪ್ಪ ಒಂದು ಯಾನ ನವಾಜ್ ನರಿಗಾನ ಬಗ್ಗೆ ಪನೋಡುದಂಡ ಇಂದು ಪುರ್ತತ್ ಆಂಡಲ ಕರಿನ ಒಂಜಿ ಅವಧಿಗೆ ಎಂಕಲ ಶೈಲಾಜಿ ಶೆಟ್ಟಿ ಅಧ್ಯಕ್ಷರಾದಿತ್ತಂಡ ಶೈಲಾಜಿ ಶೆಟ್ಟಿಗೆ 2.5 ವರ್ಷಡು ಒವೇ ಒಂಜಿ ಬಂಗ ಒಂದು ಲೆಕ್ಕ ತೂವೋಡುದಂಡ ಉಪಾಧ್ಯಕ್ಷರಿನ ನವಾಜ್ ನರಿಂಗಾಂಡ್ರು ಬಕ್ಕ ಈ 14 ಮೆಂಬರ್ ನಕಲ್ನ ಸಹಕಾರ ದಾತಂಡು ఆయన ಮುರಣ್ಣ ಉಲ್ಲೇಖ ಮಲ್ತರು ಶೈಲಾಜಿ ಶೆಟ್ಟಿ ಅಧ್ಯಕ್ಷರೇ ಎಂಕ್ 2.5 ವರ್ಷಡು ಎಂಕ್ ದಾಲ ಪಂಚಾಯತ್ ಇರುಸುಮರು ಸಾಧಜಿ ಓವೇ ಒಂಜಿ ಕಾರ್ಯಕರ್ತರೋಡು ಒಂದು ನ್ಯಾಯ ಕೊರಡು ನಿತ್ತಂದಾಂಡ ಎನ್ನ ಒಟ್ಟಿಗೆ ಉಂತದು ಯಾಕೆ ಹಿಂಗೆ ನವಾಜರು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಾರೆ ಇಂದು ರಾಜ್ಯಕ್ಕೆ ಒಂಜಿ ಗುಟ್ಟು ಊರು ದಕ್ಕಲ ಗುಟ್ಟು ಇಂದು ಊರು ಹಿರಿಯಾಕಲು ಇತ್ತಿನ ಈ ಗ್ರಾಮಡು ಹಿರಿಯಾಕಲ ಭಾರಿ ಆತು ಬಂದತ್ತು ಉಂಡು ಬಾತೃತ್ವ ಉಂಡು ಅಂಚೆ ನಡೆದಾತ್ರ ಈ ಪಂಚಾಯತ್ ಪುರ್ಲು ನಡತಂಡು ಇನ್ನು 2.5 ವರ್ಷ ಉಂಡು 2.5 ವರ್ಷಡು ಭಾರಿ ಆತಿ ಅಭಿವೃದ್ಧಿ ಆರುಂಡು ಇನ್ನು ಸರ್ಕಾರ ಭಾರಿ ಆತಿ ಎಡ್ಡೆ ಕಾರ್ಯಕ್ರಮ ಕೊಡ್ತನು ಶ್ರೀರಶೆಟ್ಟ ಇರ್ಲ ಒಂದು ಸರ್ಕಾರದ ಅಂಗ ವ್ಯಕ್ತಿ ಇರ್ಲ ನವಾಜ್ ನರಿಗನ್ ಅತನ ಹೊಸ ಅಧ್ಯಕ್ಷ ಅತನ ಉಪಾಧ್ಯಕ್ಷರ ನಮಿತ್ ಅಭಿಮಾನದ ಬೈದರನಾಂಡ ಇರಗೆ ನನ್ನ ಮುಲಾಕದ ಪರವಾದ ಇರಗೆ ಅಭಿನಂದನೆ ಬಕ್ಕು ಸ್ವಾಗತ ಒಟ್ಟು 5 ಕಾರ್ಯಕ್ರಮದಿತ್ತಲ್ಲಿ 5 ಕಾರ್ಯಕ್ರಮ ಅವು ಬಡವರನ ಪರವಾದಿತ್ತಿನ ಕಾರ್ಯಕ್ರಮ ತಂದೆ ಮಲ್ಲಕ್ಕಲ್ನ ಪರವಾದಿತ್ತಿನ ಕಾರ್ಯಕ್ರಮತ್ತು ಏನು ಮುರಣ್ಣ ಈಗಲೇ ಮೀಟಿಂಗ್ ಇಲ್ಲ ಪಂತೇನು ಈ ಕಾರ್ಯಕ್ರಮ ಏಪು ಬಡವರಿಗೆ ಮುಟ್ಟರೆ ಉಂಡ ಕೆಲವೊಂಜಿ ಕಾನೂನದ ನ್ಯೂನ್ಯತೆ ಒಪ್ಪುಂಡು ಕೆಲವೊಂಜಿ ಅಪ್ಡೇಟ್ ಆದ ಕಾರ್ಯಕ್ರಮ ಒಪ್ಪುಂಡು ಇಟ್ಟು ಈ ಪ್ರೋಗ್ರೆಸ್ ಮಲ್ಪನಾಗ ಕೆಲವು ಸರ್ತಿ ಕೆಲವು ಅಪ್ಡೇಟ್ ಮಾಡ್ತಾರಂತ ಕಷ್ಟ ಆಪುಂಡು ಆಯ್ಕೇನು ಈ ಸರ್ತಿ ಹೊಸ ಅಧ್ಯಕ್ಷ ಬಕ್ಕ ಉಪಾಧ್ಯಕ್ಷ ಭಿನ್ನಾದಾದ ಬಣ್ಣಗ ಇತಿಹಾಸ ಪೊರ್ತು ಪಂಡೇರಿ ಪ್ರತಿ ವಲಯ ಇಡ್ಲ ಪೋದು ಏರು ಪಾಪದಗಳಿರು ಏರು ಹರಗರಿಲ್ಲರು ಅವು ಜಾತಿ ರಾಜ್ಯಕ್ಕೆ ಬಿಡ್ದು ಪಕ್ಷ ರಾಜ್ಯಕ್ಕೆ ಬಿಡ್ದು ಒಟ್ಟು ಮಾತೆಲ್ಲ ಸೇರ್ಸಾದ ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಈ ಅಧಿಕಾರ ಪಂಪಿನ ಏಪಲ ಬರ್ಪುಜಿ ಅಧಿಕಾರ ಮನುಷ್ಯ ಒಂಜಿ ಸತಿ 2 ಸತಿ ಅವಕಾಶ ತಿಕ್ಕೊಂಡು ಅವಕಾಶ ಕೊರನ ಪುರ್ತರು ನಮ್ಮ ಇಟ್ಟು ಸ್ವಾರ್ಥ ಜೀವಂದೆ ಸ್ವಾಭಿಮಾನದ ಮಲ್ಪನ ಕೆಲಸ ಸ್ವಾಭಿಮಾನದ ಮಲ್ತಂದ ಒಂಜಿ ರೀತಿ ನಂಗೆ ಅಭಿವೃದ್ಧಿ ಆರಾಪುಂಡು ಇಂಚಿನ ಮಾತ ಕಾರ್ಯಕ್ರಮನ ನರಿಗಾನ ಪಂಚಾಯತ್ ದಾವಡು ಈ ಸರ್ತಿ ಬರ್ಪಿನ ಪೂರ 2.5 ವರ್ಷದ ಬಕ್ಕ ಬರ್ಪಿನ ಅಧ್ಯಕ್ಷರು ಉಪಾಧ್ಯಕ್ಷರು ನಗ್ಲಿಗೆ ನಿಖಿಲ್ ಮಾದರಾಜ್ ಇಪ್ಪೋಡು ನಂಡ ನಿರಂತರ ಚಟುವಟಿಕೆ ಕ್ರಮ ಮಲ್ತೊಂದಿತ್ತಿನ ಕಾರ್ಯಕ್ರಮ ಮಲ್ತೊಂದಿಪ್ಪನಾಗ ಅವು ಎಡ್ಡೆ ಪುಗರ್ತೆ ಕೊನಾರ್ಪುಡು ಅಂಚಿನ ಕಾರ್ಯಕ್ರಮನ ಅಧ್ಯಕ್ಷರಾದ ನವಾಜ್ ಕಲ್ಲರ್ಗೋಡಿ ಮಲ್ಪೇರು ಅವ್ರನ್ನ ಒಟ್ಟಿಗೆ ಉಪಾಧ್ಯಕ್ಷರಾದ ಜ್ಯೋತಿ ಬನ್ಬರಾರು ಅರ್ಲ 2 ಸರ್ತಿ ಆಯ್ಕೆ ಆದ ಸ್ಪರ್ಧೆ ಮಲ್ತದ ಅರಿನ ಆ ಬಾಗಡು ಅರ್ನ ಮಿತ್ತಿ ವಿಶ್ವಾಸದಿದ್ದು ಅರೆಗಿಲ ಮತ ಬಾಡಿದ ಅರಿನ ಗೆಲ್ಪಾದೇರು ನಿಖಿಲ 2 ಜನ ಒಂಜಿ ದೇಹದ 2 ಕಣ್ಣಿತ್ತಲೆಕ್ಕ ಒಟ್ಟಡು ನಿಖಿಲ ಒಟ್ಟಿಗೆ ಪೋಂಡ ಮಾತಾ ಪಂಚಾಯತ್ ಸದಸ್ಯರನ್ನ ಒಟ್ಟಿಗೆ ಪತ್ತೊಂಬಾರು ಆಪುಡು ಮೊರಣಿಂಕಲು ಆಯ್ಕೆ ಕಾರ್ಯಕ್ರಮ ದಿನಗ ಕೇವಲ 17 ಜನ ಬೈದರು ನಾಮಕೆ ವಸ್ತು ಅರ್ನ ಮುಟ್ಟದ ಆತ್ಮೀಯರು ಅಧ್ಯಕ್ಷರ ಬೊಟ್ಟದ ಆತ್ಮೀಯರು ನಕಲು ಎಂಕಲೆಗಳ ಒಂದು ಅವಕಾಶ ಕೊರಡು ಎಂಕಲ ಒಂದು ಪರೀಕ್ಷೆ ಮಲ್ಪನಂಚಿನ ಪ್ರಯತ್ನ ಮಲ್ತೇರು ಆಂಡಲ್ ಅಕ್ಕಲು ಬಾರಿ ಏನು ಪೊರ್ಲುಡು ಒತ್ತೊಂದು ಕೇವಲ 2 ಜನ ಪುದರ್ ಬಂಡೇರು ಇಂದು ಅಕ್ಕಲ ಒಗ್ಗಟ್ಟು ಅಂಚ 17 ಜನಪ್ಪನಂಜಿ ಪಂಚಾಯತ್ ಅವಿರೋಧ ಆಯ್ಕೆ ಅಪ್ಪನಂಚಿನ ಈ ಸಂದರ್ಭ ಎಂಕ್ಲಗೆ ಮಾತ ಪಂಚಾಯತ್ ಆಯ್ಕೆ ಮಲ್ಪನಾಗಲ್ಲ ಬಂಗಾತಿಜಿ ಸುಲಭಾಯಿನ ಬಂಡ ಈ ಪಂಚಾಯತ್ ಐಟ್ಲ ಸುಲಭಾಯಿನ ಪಂಚಾಯತ್ ಬಂಡ ನರಿಗಾನ ಒಂದು ಮಾತ ಕಾರಣ ನಿಖಿಲ ಪೂರ ಎಡ್ಡೆಪ್ಪು ನಿಖಿಲ ಮಾತ ಪ್ರೀತಿ ವಿಶ್ವಾಸ ಒಟ್ಟುಡು ಪಂಡ ಯಾನ ಉಲ್ಲೇಖ ಮಲ್ಪೋಡು ಪದ್ಮನಾಭ ನರಿಗಾಂಡ್ರು ಬಂಡೇರು ಎಂಕಲ ಕಮಲ ಮಲ್ಪರ ಬಿದ್ದಾಡಿಯ ನಂಕಲ ಮುರಳೀಧರ್ ಶೆಟ್ರು ಸುಂದರ್ ಶೆಟ್ರು ಬಾರಿ ಸುಂದರ ಪೂಜಾರ್ಲು ಬಾರಿ ಪ್ರಯತ್ನ ಮಲ್ತೇರು ಆಂಡ ನವಾಜ್ ಕಲ್ಲರಕೋಡಿಗೆ ಅಧ್ಯಕ್ಷರ ಎಂಕಲ ಹೊಸ ಅಧ್ಯಕ್ಷರಿಗೆ ಆಯ್ತ ಗಂಧ ಗಾಳಿ ಗೊತ್ತಿಜ್ಜಂಡ್ ಆಂಡ ಆ ರೈತ ಬೆರಿಯೇ ಇತ್ತದು ಆ ಪೂರ ಪ್ರಕ್ರಿಯೆಗಳ
ಒಂದು ಈತ್ ಸಾತ್ ಕೊರಿಯರ್ ಬಂಡ ಎಂಕ್ ಬಾರಿ ಆತು ಖುಷಿ ಆಂಡ್ ಮಾತೆರೆಲ್ಲ ಪತ್ತೊಂದು ಅವು ಅಫಿಷಿಯಲ್ ವರ್ಕ್ ಆವಡ್ ಅತ್ತದಂಡ ಇತರ ವರ್ಕ್ ಆವಡ್ ಈಗ ಪೂರೈಕಲ ಒಂದು ಪೂರ್ಣ ಪ್ರಮಾಣದ ಸಹಕಾರ ಕೊಡ್ತಿರಂದಾಂಡ ಅವು ನವಸ್ ಕಲರ್ ಕೊಡಿ ಹೊಸ ಅಧ್ಯಕ್ಷರು ఈయన నేతృత్వం ನನ್ನ 2 ವರ್ಷ ಆಪುಡು ಈ ರೈಗೆ ಪೂರ್ಣ ಆಪುಣಿಸಿನ ಪ್ರಾಮಾಣಿಕ ಪ್ರಯತ್ನ ಮಂತದ್ದು ಒಟ್ಟಿಗೆ ಆ ಕಮಲನ್ನು ಯಶಸ್ವಿ ಮಲ್ತಂದ ಈ ಭಾಗಕ್ಕೆ ಬಕಾತು ಪುದರ್ ಬರ್ಪುಡು ಅಂಚಾದ ಪುನಗ ಇರ್ನ ಪೂರ ಕಾರ್ಯಕ್ರಮ ಯಶಸ್ವಿ ಆಡು ಇರ್ನ ಪುಪ್ಪಗೊಂತ ಆರೋಗ್ಯ ಕಮ್ಮಿ ಇತ್ತು ಅರ್ನ ಆಯುಷ್ಯಪೂರ್ಣ ಆರೋಗ್ಯ ತಿಕ್ಕಾಡು ಇನಿ ಬಾರಿ ಅದು ದೂರ ಹಿಡ್ಕೊಳ್ಳೋದು ತೂವೊಂದಿಲ್ಲರಿ ಮಗನ ಒಂಜಿ ಅಧ್ಯಕ್ಷ ಸ್ಥಾನದ ಆರೋಗ್ಯ ಕಮ್ಮಿ ತಿನ್ನಲ್ಲ ಬತ್ತು ತೂವೋಡು ಬಂದ್ರ ಒಂಜಿ ಇರಾದೇಡು ಬತ್ತು ಉದ್ದಾರ ಇರಗೆಂಕಲ ಮಾತಿರಲ್ಲ ಆಶೀರ್ವಾದ ಇರ ದಿನ ಆಯುಷ್ಯ ಉಂಡು ಆ ದಿನ ಆರೋಗ್ಯಪೂರ್ಣವಾದ ಇರಗೆ ದೇವರ ಇರಗೆ ಆಯುಷ್ಯ ಕೊರಡು ಪಂಡೊಂದು ಎಂಕಲ್ ಮಾತ ಕಾತ್ಪುರ ವಿಚಾರ ಬಣ್ಣ ಅಧ್ಯಕ್ಷರೇನು ಬಕ್ಕ ಉಪಾಧ್ಯಕ್ಷರನ್ನು ಗೌರವ ಮಲ್ಪರೆ ಉಂಡು ನಾನೊಂದು ದಿನ ಕುಲ್ಲದ ಒಟ್ಟಿಗೆ ನಮ್ಮ ಪಾತ್ರಗ ಈ ಕಾರ್ಯಕ್ರಮ ಯಶಸ್ವಿಯಾಡು ಎಲ್ಲ ನಿಖಿಲ ಪೂರ ಯೋಗ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸ್ವಾತಂತ್ರ್ಯೋತ್ಸವ ಒಂಜಿ ಎಡ್ಡೆ ದಿನ ನಂಗೆ ಒಂಜಿ ಹೊಸ ಪರ್ವ ಪಂಡಲ ತಪ್ಪ ಒಂದು ಈ ಹೊಸ ಪರ್ವದ ಕಾರ್ಯಕ್ರಮ ಯಶಸ್ವಿ ಮಲ್ಪಲೆ ಇವರಿಗೆ ಅಧ್ಯಕ್ಷರಾದ ಉದ್ಘಾಟನೆ ಮಲ್ಪನೆ ಅವಕಾಶ ಕೊಡ್ತಾರೆ ದೇವರು ಅವಲ ಇರ್ನ ಭಾಗ್ಯ ಇದನ್ನ 14 ತಾರೀಕಂಡ ದುಮ್ಮದ ಅಧ್ಯಕ್ಷರೇ ಹೋಗ್ಕೊಂಡು ಹೊಸ ಅಧ್ಯಕ್ಷರಿಗೆ ತಿಕ್ಕಳು ಒಟ್ಟು ನಿಖಿಲ್ ಮಾತೆಲ್ಲ ಜೊತೆ ಅದು ಅಂತದ್ದು ಕಾರ್ಯಕ್ರಮ ಯಶಸ್ವಿ ಮಲ್ಪಲೆ ನಿಖಲೆ ಪೂರ ದೇವರ ಎಡ್ಡೆ ಮಲ್ಪಡು ಈ ಸಂದರ್ಭದಲ್ಲಿ ಅವಕಾಶ ಕೊಡ್ಲಿಕ್ಕೆ ನಿಖಲೆ ಪೂರ ಅಭಿನಂದನೆ ಬಗ್ಗೆ ಧನ್ಯವಾದ ಎಂಕಲ ಮಿತ್ತು ಪ್ರೀತಿ ಬೈದಾರು ರಡ್ಡು ಈತ ನೋಡಿಕೊರ್ಲ ಎಂಕಲ ಇತ್ತಾತ್ ಬರ್ದು ಕೊಡ್ತಾತರು ಶ್ರೀನಿವಾಸ ಶೆಟ್ರೆ ಈ ಎಂಕಲ್ ನಮ್ಗೆ ಆತ್ಮಿ ಆಯ್ತು ಒಟ್ಟಿಗೆ ಬಂದಂಡ ಯಾನ ಅಧ್ಯಕ್ಷರಾದ ಪುನಗನೆ ಇತ್ತರು ಎಂಕ್ ಭಾರತ್ ಮಾರ್ಗದರ್ಶನ ಕೊಡ್ತೇವೆ ಮೊನಕ ಎನ್ನ ಎಂಕಲ ಅನುಭವ ಇದ್ದಾನೆ ಆ ಪುರ್ತುಡು ಎನ್ನ ಕುರ್ನಾಡ ಪಂಚಾಯತ್ ಎನ್ನ ಅವಧಿನ ಬರಿಯಾತ್ ಗಟ್ಟಿ ಮಲ್ತದೆ ಬರಿಯಾತ್ ಎಡ್ಡೆಡ್ಡೆ ಕಾರ್ಯಕ್ರಮ ಎಂಕ ಯಶಸ್ವಿ ಮಲ್ತಾರೆ ಕಾರಣಕರ್ತರೆ ಶ್ರೀನಿವಾಸ ಶೆಟ್ಟಿ ರೆಡ್ ಉಪಾಧ್ಯಕ್ಷರು ఒక ಹಾಲಿ ನೂತನದ ಆಯ್ಕೆಯ ಅಧ್ಯಕ್ಷ ಉಪಾಧ್ಯಕ್ಷರೇ ಮಾತ ವೇದಿಕೆಯಲ್ಲಿನ ಮುಖಂಡರನಕಲೆ ಪದಾಧಿಕಾರಿನಕಲೆ ಎಂಕಲು ನೂತನ ಅಧ್ಯಕ್ಷರ ಉಪಾಧ್ಯಕ್ಷರಿಗೆ ಒಂಜಿ ಸಂವಿಧಾನ ಪುಸ್ತಕ ಕೊಡದು ಒಂದು ಯಾರಿಗೆ ಅಭಿನಂದನೆ ಕೊಡ್ಕಂದು ಯಾನ್ ಕೃಷ್ಣಮುಳ್ಳಿಯರು ದುಂಬದ ಮುಲ್ಪದ ಕಾರ್ಯದರ್ಶಿ ನಳಿನಿ ಇಂಗ್ಲು ಬೈದ ನರಿಂಗಾಣ ಗ್ರಾಮ ಪಂಚಾಯತ್ ದುಂಬೆ ರಾಜ್ಯ ದೇಶ ಮಟ್ಟ ಪುದರ್ಪೋಯಿನ ಭರತವಲ್ ಮೀನ IAS ಅಧಿಕಾರಿ DC ಅಧಿಪನಾಗ ಇತ್ತೆ ಬೊಕ್ಕ ನರಿಂಗಾಣ ಬೊಕ್ಕ ಹರೆಕಾಳ ರೆಡ್ ಗ್ರಾಮ ಪಂಚಾಯತ್ ವಿಶೇಷವಾದ ಒಂಜಿ ಕಸಮುಕ್ತ ಗ್ರಾಮ ಮಲ್ಪಿನ ಸಂಕಲ್ಪ ಆದ ಒಂಜಿ ಮೌನ ರೀತಿ ಒಂಜಿ ಕ್ರಾಂತಿಕಾರಕವಾಯಿನ ಕೆಲಸ ಶುರುವಾತಂದೆ ನರಿಂಗಾಣ ಅಡ್ಲ ಹರೆಕಾಳ ಅಡ್ಲ ಈ ರೆಡ್ ಗ್ರಾಮಡು ಕಸಮುಕ್ತ ಗ್ರಾಮ ಆನಂದಂಡ ಇಂದು ಭಾರತ ದೇಶಗತ್ತು ಒಂಜಿ ಜಗತ್ತಿಗೆ ಒಂಜಿ ಗಮನ ಸೆಳೆಯುವಂಚಿನ ಕಾರ್ಯಕ್ರಮ ಆಪುಂಡು ಎಂಗ್ಲೆ ವಿಶ್ವಾಸ ಉಂಡು ನವಾಜ್ ಅಧ್ಯಕ್ಷತೆಡು ಜ್ಯೋತಿ ಮೇಡಮ್ ಉಪಾಧ್ಯಕ್ಷರಾದ ವೇದಿಕೆ ಹಿಡಿದ ಮಾತನ್ನೆಲ್ಲ ಬೆರಿ ಸಹಾಯಡು ಈ ನರಿಂಗಾಣ ಒಂಜಿ ಗ್ರಾಮ ಪಂಚಾಯತ್ ದೇಶದ ಜಗತ್ತದ ಮಾದರಿ ಗ್ರಾಮ ಆಯ್ರೆ ಉಂಡು ಆ ಕೆಲಸ ಆವಡು ನಾನು ಒಂಜಿ ಜನಕ್ಕಲ್ಲ ಒಂಜಿ ಪ್ರೀತಿ ವಿಶ್ವಾಸಡು ಪಂಚಾಯತ್ ಮೆಂಬರ್ ನಕಲ್ನ ಅಧಿಕಾರಿ ವರ್ಗದಕಲ್ನ ಒಂಜಿ ಸ್ನೇಹಡು ಈ ಕೆಲಸ ಆವಡು ಜನಸ್ನೇಹಿ ಆಡಳಿತ ಉತ್ತಮ ಆಡಳಿತ ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಆಡಳಿತ ಅಭಿವೃದ್ಧಿ ಸಾಮಾಜಿಕ ನ್ಯಾಯ ಈ 3 ಅಂಶಗಳು ಮಾನ್ಯ ಹೊಸ ಅಧ್ಯಕ್ಷರು ನವಾಜ್ ಸರ್ ಖಂಡಿತ ದುಮ್ಮುಕೊಣಪೇರು ಜಿಲ್ಲೆದ 223 ಗ್ರಾಮ ಪಂಚಾಯತ್ ಮೊದಲನೇ ಮಾದರಿ ಗ್ರಾಮ ಪಂಚಾಯತ್ ನರಿಂಗಣ ಆವಡು ಪಂಡದಿಯನ್ನ ಶುಭಾರೈಕೆ.
Thank you.